ಹಾಯ್ ಗೀತಕ್ಕ, ವೆಲ್ಕಮ್ ಟು ಲೈವ್. ಏನು ಚೊಲ್ಲರು? ಮನೆ ಸಂಡೆ ಇದಾದ ಸ್ಪೆಷಲ್ ಗೀತಕ್ಕ? ಊಟ ಆಯ್ತಾ? ಏನು ಸ್ಪೆಷಲ್? ಸಂಪತ್ ಅಣ್ಣ, ವೆಲ್ಕಮ್ ಟು ಲೈವ್. ಏನು ಚೊಲ್ಲರು? ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತಿನಕ್ಕೆ ವನಸಾಂಡೆಗೆ ಏನಂದಿಲ್ಲ ವನಸಾಂಡು ಗೀತಕ್ಕ. ಹಾಯ್ ಅಣ್ಣ ಅವನಂದ್ರೆ ಜೈ ಶ್ರೀರಾಮ್ ಪಣದಲ್ಲಿ ಅವಿನಾಶ್ ಬ್ರೋ. ಹಾಯ್ ಅವಿನಾಶ್ ಬ್ರೋ. ಎನ್ನ ವನಸಾಂಡ ಅಣ್ಣ ವೆಜ್ ಅಂದೆ ಎಂಕ ನಾನ್ ವೆಜ್ ಮೀನ್ ಸಾರ್ ದಾದ ಬರೀ ಪುನಿ ಅವು ಪಕ್ಕಡೆ ಎಂಜಿ ಇಂದು ಬರೀ ಪುನಿ ಅನ್ನ ಸಾಂಗ್ ದ ಡುಯೆಟ್ ಸಾಂಗ್ ದಾದ ಮಾತ ಡುಯೆಟ್ ಸಾಂಗ್ ಉಂಡು. ಕವನನ ಕವನತ್ತಿ ಕವನ ಪುರ ಬರೆಯರೆ ಗೊತ್ತು ಜಿಂಕ್. ಅವು ಲವ್ ಲೆಟರ್ ಕೋಡೆ ಕೊಡ್ತಿದ್ದಾರೆ. ಲವ್ ಲೆಟರ್ ಇಜ್ಜಪ್ಪ ಅವು ಜಸ್ಟ್ ಪಕ್ಕಡೆ ಬರೀದೀಪಿನಿ ಪದ್ಯ ಪುರ ಗೊತ್ತಿತ್ತಿ ನೆನಪುರ ಬರೀದಿನ ಪಕ್ಕ ನೆನಪರ್ಪುಣವ್ರು ಲೈಕ್ ಇದು ನೆನಪರ್ಪು. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ. ರಾಜೇಶ್ ದೇವಡಿಗೆ ಬರ್ತೀರಿ. ಹಾಯ್ ರಾಜೇಶ್ ದೇವಡಿಗೆ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ ನಿಮ್ಮದು? ಏನು ವಿಶೇಷ ಮತ್ತೆ? ಸಂಪು ಬ್ರೋ, ಏನು ನಿಮ್ಮ ಪವರ್ ಅಂತಿದ್ದಾರೆ ಅನಿಲ್ ಅವರು. ಹಾಯ್ ಅನಿಲ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ಅನ್ನ ಓವ್ವ ಪದ್ಯ ಪಲ್ನೆ ಅನ್ನ ಒಂದು ಬೇರೆ ಓವುಲ ಪದ್ಯ ಪಲ್ನೆನಾ? ಓಕೆ ಒಂಜಿ ಭಕ್ತಿಗೀತೆ ಶುರು ಅನ್ಪೋಣ. ಅಪ್ಪಂಡ ಒಂಜಿ ಪದ್ಯ ಪರಾಡು ಭಕ್ತಿಗೀತೆ ಆವತ್ತೆ. ಕಾಪಾಡು ಶ್ರೀ ಸತ್ಯನಾರಾಯಣ, ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪವನ ಚರಣ, ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ, ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ, ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ, ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನನ್ನಲ್ಲಿ ಒಂದಾಗಿ ಉಸಿರಾಗಿರು, ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ. ಥ್ಯಾಂಕ್ ಯು ಅಣ್ಣ, ನೀವು ಲೈವ್ ಮಾಡೋದು ತುಂಬ ಇಷ್ಟ ಆಗ್ತದೆ. ಹೌದಾ? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಿಮ್ಮ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತೀರಂತ ನಾವು ಡೈಲಿ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆ, ನೀವು ಬಂದು ಸಪೋರ್ಟ್ ಮಾಡೋದಕ್ಕೆ. ಸಂಪು ಗೀತಕ್ಕ ದಾನೆ ಪಾತಿರು ಜರ್ ಬಣಂದಿದ್ದಾರೆ. ಹಾಯ್ ಸಂಪು ಬ್ರೋ, ಕೊಡಗು ಬಣಂದಿದ್ದಾರೆ ಗೀತಕ್ಕ. ಗೀತಕ್ಕ ತುಂಬ ಬರಂತೀರಿ ಗೀತಕ್ಕ ಬೊಕ್ಕ ಕುಡ್ವಡ್ತಿರ್ಲೇರು. ಲೈವ್ನಲ್ಲಿ ಇನ್ನೊಬ್ಬರನ್ನ ಕರ್ಕೊಂಡು ಮಾಡ್ತಾ ಇದ್ದೀರಲ್ವಾ, ನಾಟ್ ಇಂಟ್ರೆಸ್ಟೆಡ್, ಅದಕ್ಕೆ ಬಂದು ಹೋಗ್ತೆ. ಹೌದಾ? ಹಾಂ, ಅದು ಅವರು ಒಮ್ಮೊಮ್ಮೆ ಬರ್ತಾರಂತ ಹೇಳ್ತಾರಲ್ಲ, ಸೊ ಅವರನ್ನು ಸಹ ಕರ್ಕೊಂಡು ಬರೋದು ಒಮ್ಮೆ ಮಾತಾಡಲಿ ಸ್ವಲ್ಪ ಅಂತ.
ಒಳ್ಳೇದಾಗಲ್ವಾ? ಇಬ್ಬರು ಇದ್ರೆ ಒಳ್ಳೇದಾಗಲ್ವಾ? ಒಬ್ಬರೇ ಇರಬೇಕಾ? ಓಕೆ ಓಕೆ, ನೋ ಪ್ರಾಬ್ಲಮ್. ರಚನಾ ಶೆಟ್ರ್ ಬರ್ತೀರಿ. ಹಾಯ್ ರಚನಾ ಶೆಟ್ರೆ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು? ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಿಕ್ ಒಂದು ಲೈಕ್ ಕೊಡ್ದು ಸಪೋರ್ಟ್ ಒನ್ ಪ್ಲೇ. ಮೂರ್ತಿ ಅನ್ನೇ ಬರ್ತೀರಿ. ಹಾಯ್ ಮೂರ್ತಿ ಅನ್ನ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು? ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಿಕ್ ಒಂದು ಲೈಕ್ ಕೊಡ್ದು ಸಪೋರ್ಟ್ ಒನ್ ಪ್ಲೇ. ಒನಸಾಂಡೆ ಅದಾದ ಸ್ಪೆಷಲ್. ಎಂಚ ಉಳ್ಳಾರು? ಇತ್ತೆ ಕಮ್ಮಿ ಆತೀನಿ ಪೂರ ಸಾಧಾರಣ ಕಮ್ಮಿ ಆಡು. ಒಂಜಿ ಚೂರು ತರಬೇನೆ ಕಡಿತ್ತು ನಾವೇನು ಕ್ಯಾನ್ಸಲ್ ಮಂತೈತೆ. ಬರ್ಪಿ ವರ್ಷ ಎನ್ನ ಊರುಡು ರಡ್ಡು ಬ್ರಹ್ಮಕಲಶ ಉಂಡಿ ಓ ಅಂದೆ ತೂಕ ಎಂಕ್ಲು ಉಪ್ಪುನಗ ಬತ್ತನ ಬರ್ಪ ಎಂಕ್ಲು ಅವೇ ಎಂಕ್ಲು ಉಪ್ಪುನಗ ಬತ್ತಂಡ ಬರ್ಪ ದಾದಿ ಆಯ್ ಪೋವಾಡು ಪೋಂಡ ಏರು ಪನ್ನೇರೆ ಮನದಲ್ಲೇರು ನಮ್ಮ ಅಂಚ ಏರಿಗಳ ಪಂಡ್ರೆ ಬಲ್ಲಿ ಪಾಪ ಅಕ್ಕಲು ನಂಗೆ ಸಪೋರ್ಟ್ ಅನ್ಬಿಡದೆ. ಸೊ ಅಕ್ಕಲ ಒಂಜಿ ಇಷ್ಟ ಇಷ್ಟ ಇಜ್ಜಂದಿನೇನು ಪಣ್ಪೇರು ಅಕ್ಕಲು ನಮ್ಮ ಕೇಂದ್ರ ಮನಿಪಂದ ಕುಲ್ಲುಡು ಒಂಜಿ ರಡ್ಡು ಮೂಜಿ ನಾಲು ಐನು ಆಜಿ ಏಳು ಎನ್ಮ ಒರಂಬ ಬೆರಿ ಬೆರಿ ಕತೆ. ಓಕೆ ಓಕೆ, ಫೆಬ್ರವರಿಡ ಅಂಡ ಎಂಕ್ಲೆಗ್ ಚಾನ್ಸ್ ಇಚ್ಚು. ಎಂಕ್ಲೆ ಏಪ್ರಿಲ್ ಮೇ ಅಂಡ ಒಂಜಿ ಚಾನ್ಸ್ ತಿಕ್ಕೊಂಡು ದೇವರ ಎತ್ತ ಎರಡ. ನಮ್ಮ ಮೇಡಮ್ ಎಲ್ಲಿ ಹೋದ್ರು ಬಾ ಅಂತಿದ್ದಾರೆ. ರಚನಾ ಅವರು ಪಿಸ್ತೂಲ್ ಹಿಡಿದಿದ್ದಾರೆ. ಯಾಕೆ ಪ್ರಿಯಾಂಕರ್ ಅವರು ಬಂದರು. ಹಾಯ್ ಪ್ರಿಯಾಂಕರ್ ಅವರೇ, ಹೇಗಿದ್ದೀರಿ? ಮತ್ತೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ? ಭಾರಿ ಅಪ್ರೂಪ್ ಆಗಿದ್ದೀರಿ ಮಾರೆ. ಏನು ವಿಶೇಷ ಎಲ್ಲ? ಹೇಗಿದ್ದೀರಿ? ಹಲೋ ಮೇಡಮ್ ಅಂತಿದ್ದಾರೆ. ಇವತ್ತು ಪ್ರತ್ಯಕ್ಷ? ಹೌದು ಮಾರೆ, ಭಾರಿ ದಿವಸದ ನಂತರ ಪ್ರತ್ಯಕ್ಷ ಆಗಿದ್ದಾರೆ. ಇನಿ ಪುನರಸು ಪತ್ತರೆ ಅಂದೆ. ಎಲ್ಲಿ ಇದ್ದಾರೆ ಮೇಡಮ್ ಅಂತಿದ್ದಾರೆ. ಯಾರು? ಪ್ರಿಯಾಂಕರವರ? ಏನು ಮಾಡೋದು ಬ್ರೋ, ಹಳ್ಳಿ ಜೀವನ, ಕೆಲಸ ಜಾಸ್ತಿ. ಹೌದೌದು, ಈಗ ಇದಲ್ಲ ಎಲ್ಲ ನಡ್ಲಿಕ್ಕೆ ಇರ್ತದಲ್ಲ. ನನಗೆ ಗೊತ್ತಿಲ್ಲ, ಆದರೆ ಹೇಳಿದ್ದು ನಾನು. ಏನು ಮಾಡೋದು ಬ್ರೋ, ಹಳ್ಳಿ ಜೀವನ. ಹೌದು ರಾಜೇಶ್, ಅದು ಎಲ್ಲರಿಗೂ ಇರ್ತೆ ಅಲ್ವಾ ಬ್ರೋ. ಬೋ ಅನ್ನೊಂದಲ್ಲೇರು ಅವಿನಾಶ್ ಅದೇ ಬೋ. ರಾಜೇಶ್ ದೇವಡಿಗ ಅವರೇ ಅಂತಿದ್ದಾರೆ. ಬೋಲಾ ಬರ್ಸ ಉಂಡು, ಬೊಲ್ಲ ಬರ್ಸ ಉಂಡು ಅಂದೆ. ಓಕೆ 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 ಅಣ್ಣ, ಒಂಜಿ ಹಿಂದಿ ಸಾಂಗ್ ಪನ್ನಿ. ಹಿಂದಿ ಸಾಂಗಾ? ಸಂಪದನ್ನೇ ಲೈಕ್ ಬಾಯ್ ಅನ್ನ ಬೊಕ್ಕ ಬರ್ಪೆ ಅಂದೆ. ನಾರಾಯಣ್ ಬಾವಿ ಬರ್ತೀರಿ. ಹಾಯ್ ನಾರಾಯಣ್ ಬಾವ್, ವೆಲ್ಕಮ್ ಟು ಲೈವ್. ಎಂಚೊಳ್ಳಾರೆ, ಥ್ಯಾಂಕ್ ಯು ಸೋ ಮಚ್. जब कोई बात बिगड़ जाए, जब कोई मुश्किल पड़ जाए,
तुम देना साथ मेरा ओ हम नवा, न कोई है न कोई था जिंदगी में तुम्हारे सिवा, तुम देना साथ मेरा ओ हम नवा, तुम देना साथ मेरा ओ हम नवा। हो चांदनी जब तक रात देता है हर कोई साथ, तुम अगर अंधेरों में ना छोड़ना मेरा हाथ, हो चांदनी जब तक रात देता है हर कोई साथ, तुम अगर अंधेरों में ना छोड़ना मेरा हाथ, जब कोई बात बिगड़ जाए, जब कोई मुश्किल पड़ जाए, तुम देना साथ मेरा ओ हम नवा। थैंक यू. ಆನಂದ್ ಅವರು ಬಂದರು. ಹಾಯ್ ಆನಂದ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ನಮ್ಮನ್ನು ಚಾನೆಲ್ಗೆ ಸಪೋರ್ಟ್ ಮಾಡಿದ್ದೀರಿ ನೀವತ್ತು, ಸೊ ಧನ್ಯವಾದಗಳು ನಿಮಗೆ. ಸೂಪರ್ ಅಣ್ಣ, ಥ್ಯಾಂಕ್ ಯು ಅಣ್ಣ ಬಂದರೆ. ಧನಂಜಯನವರು ಬಂದರು. ಹಾಯ್ ಧನಂಜಯನವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ಟು ಲೈವ್. ಫಸ್ಟ್ ಟೈಮ್ ನಮ್ಮ ಲೈವ್ಗೆ ಬಂದಿದ್ದೀರಾ ಆನಂದ್ ಅವರೇ. ನಿಮ್ಮ ಕಾಮೆಂಟಿಗೆ ನಾನು ರಿಪ್ಲೈ ಮಾಡಿದ್ದೇನೆ, ಹಾಗೂ ನಿಮಗೂ ಸಹ ಸಪೋರ್ಟ್ ಮಾಡಿದ್ದೇನೆ ನಮ್ಮ ಕಡೆಯಿಂದ, ಸೊ ಧನ್ಯವಾದಗಳು. ಥ್ಯಾಂಕ್ ಯು, ಯುವರ್ ರಿಪ್ಲೈ ಗುಡ್ ನೈಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಬ್ರೋ. ಹಾಗೆಯೇ ನಮ್ಮ ಸಂಪತ್ತನ್ನು ನಿರ್ಗಮಿಸಿದ್ದಾರೆ. ಸೂಪರ್ ಅಣ್ಣ ಅಂತಿದ್ದಾರೆ ನಮ್ಮ ಗೀತಕ್ಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಊಟ ಆಯ್ತಾ ಸರ್ ಅಂತಿದ್ದಾರೆ. ನಮ್ದು ಊಟ ಆಯ್ತು ಸರ್, ನಿಮ್ದು ಆಯ್ತಾ ಊಟ? ನಮಗೆ ಇವತ್ತು ಮೀನು ಸಾರು ಮತ್ತು ರೈಸು. ಮತ್ತು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಇವಾಗ ಮಾಡ್ತಾ ಇದ್ದೀನಿ ಸರ್. ಹೌದಾ, ನೀವು ಊಟ ಮಾಡ್ತಾ ಇದ್ದೀರಾ? ವೆರಿ ಗುಡ್, ವೆರಿ ಗುಡ್. ಯಾವರು ನಿಮ್ಮದು ಸರ್? ನಿಮ್ಮದು ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಂದು ಬೆಂಗಳೂರು. ಓಕೆ, ಬೆಂಗಳೂರಾ? ಓಕೆ ಓಕೆ ಸರ್. ಧನಂಜಯ ವನಸಾಂಡ ದಾದ ಸ್ಪೆಷಲ್. ದಚ್ಚು ಫ್ರಮ್ ವೈಫ್ಸ್ ಬರ್ತೀರಿ. ದಚ್ಚು ಫ್ರಮ್ ವೈಫ್ಸ್. ಹಾಯ್ ದಚ್ಚು ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಕಿಪ್ಪಿ ಕೀರ್ತಿ ಬ್ರೋ ಅಂತಿದ್ದಾರೆ. ಹೇಗಿದ್ದೀರಿ? ಮತ್ತೆ ಲೈವಿಗೆ ಬಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು. ನಮ್ಮ ಲೈವಿಗೆ ನೀವು ಮುಂಚೆ ಬಂದಿದ್ದೀರಾ ಅಂತ ಕಾಣ್ತದೆ ನನಗಿಲ್ವಾ? ದಚ್ಚು ಅಂತ ಓದಿದಾಗೆ ನೆನಪುಂಟು ನನಗೆ. ಬಂದಿದ್ದರೆ ಓಕೆ, ಬಂದಿಲ್ಲ ಅಂದರೆ ಓಕೆ. ಬಂದವರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಚಾನಲ್ ಇದ್ದರೆ ನಮ್ಮ ಚಾನಲ್ಗೆ ಹೋಗಿ ಒಂದು ವಿಡಿಯೋ ನೋಡಿ ಕಾಮೆಂಟ್ ಹಾಕಿ, ನಾವು ಸಹ ನಿಮಗೆ ರಿಟರ್ನ್ ಮಾಡ್ತೇವೆ. ಸೊ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ತಾ ಮುಂದೆ ಹೋಗೋಣ.
ಬನ್ನಿ ಜನರ ಅಂದರೆ ಕಿಪ್ಪಿಗೀರ್ತಿ ಅವ್ರಾಗ ಆಗ್ತದಲ್ಲ. ಬ್ರೋ ನೀವು ಮ್ಯಾಂಗ್ಳೂರು? ಹೌದು, ನಾವು ಮ್ಯಾಂಗ್ಳೂರು ಬ್ರೋ. ನೀವು ಎಲ್ಲಿ? ಎಂತ ಮಾಡುವುದು ನೀವು? ನಾನು ಸ್ವಲ್ಪ ಅದು ಹಾಡನ್ನು ಬರೀತಿದ್ದೆ. ಹಾಡುಗಳನ್ನು ಟುಗೆದರ್, ಇದು ಸಾರಿ ಡ್ಯೂಯೆಟ್ ಸಾಂಗ್ ಯಾವುದು ಅಂತ ಒಂದು ಬರೆದಿಟ್ಕೊಳ್ತಿದ್ದೆ. ಯಾರಾದರೂ ಡ್ಯೂಯೆಟ್ಗೆ ಸಿಗ್ತಾರಲ್ಲ, ಹಾಗೆ ನಮಗೆ ಹುಡುಕ್ಲಿಕ್ಕೆ ಸುಲಭ ಆಗ್ತದೆ ಅಲ್ಲ, ಅದಕ್ಕೆ. ಇರುಷಿ ಅವರು ಬಂದರು. ಹಾಯ್ ಇರುಷಿ ಪ್ರಸಾದಿನಿ, ವೆಲ್ಕಮ್ ಟು ಲೈವ್. ಹೌ ಆರ್ ಯು? ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆಫ್ಟರ್ ಲಾಂಗ್ ಟೈಮ್. ಲೈಕ್ ಡನ್. ಥ್ಯಾಂಕ್ ಯು ಸಿಸ್. ನಾರಾಯಣ್ ಕುಲಾಲ್ ಹಾಡು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ಅನಸಾಂಡೆ ಬಾವ ಎಂಚಿನ ಕಜ್ಪು ಅಮ್ಮ ಎಂಚೊಲ್ಲೇರಿ. ಎಂತಕ್ಕದು ಅದು ಬರೆದಿಟ್ಕೊಂಡ್ರೆ ನಾವು ಬೇರೆಯವರ ಲೈವ್ಗೆ ಹೋದಾಗ ಎಲ್ಲಾದರೂ ಹಾಡಲಿಕ್ಕೆ ಚಾನ್ಸ್ ಸಿಕ್ಕಿದರೆ ನಮಗೆ ಗೊತ್ತಾಗ್ತದಲ್ಲ, ಪಟಕ್ಕ ಹುಡುಕ್ಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ಐ ಆಮ್ ಆಲ್ಸೋ ಗ್ರೇಟ್ ಆ್ಯಂಡ್ ಯು. ಐ ಆಮ್ ಆಲ್ಸೋ ಗ್ರೇಟ್ ಸಿಸ್ಟರ್. ದಚ್ಚೋರೆ, ನಮ್ಮ ಚಾನೆಲ್ಗೆ ಹೋಗಿ ಒಂದು ವಿಡಿಯೋ ಎಲ್ಲ ನೋಡಿ ಸ್ವಲ್ಪ ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಆಯಿತಾ? ಯಾ, ಆಫ್ಟರ್ ಲಾಂಗ್ ಟೈಮ್. ಎಸ್ ಯು ಆರ್ ನಾಟ್ ಕಮಿಂಗ್ ರೀಸೆಂಟ್ಲಿ. ಮೇ ಬಿ ಯು ಆರ್ ಬಿಸಿ, ಯು ಹ್ಯಾವ್ ಸಮ್ ವರ್ಕ್, ದಟ್ಸ್ ವೈ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಕೊಮದ ಹೊಯಟೋ ಕೊಮದ. I forget now. I don't have written book here. I kept in India. ಲೈಕ್ ಕೊಟ್ಟಿದ್ದೀರಾ? ಓಕೆ. ಹಾಗೆಯೇ ಚಾನೆಲ್ಗೊಂದು ಸಬ್ ಮಾಡಿ ಹೋಗಿ ಆಯಿತಾ? ಮತ್ತು ಕಾಮೆಂಟ್ ಹಾಕಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಲೈವ್ ನಿಮಗೆ ಸಿಗ್ತಾ ಇರ್ತದೆ. ನಿಮ್ಮದು ಚಾನೆಲ್ ಇದ್ದರೆ ಏನಾದರೂ ಕಾಮೆಂಟ್ ಹಾಕಿದರೆ ನಾವು ಸಹ ವಾಪಸ್ ಬರ್ತೇವೆ ಅದಕ್ಕೆ, ಆಯಿತಾ? ಇರುಷಿ ವಾವ್ ಅಂತಿದ್ದಾರೆ. ಏನು ಮಾಡ್ತಿದ್ದೀರಾ ನೀವು? ಬಿಸ್ನೆಸ್ ಮಾಡ್ತಾ ಇದ್ದೀರಾ, ವರ್ಕ್ ಮಾಡ್ತಿದ್ದೀರಾ, ಅಲ್ಲ ಸ್ಟೂಡೆಂಟಾ? ಊಟ ಆಯಿತು ಬ್ರೋ. ನಮ್ದಾಯಿತು. ಊಟ ಆಗಿ ಲೈವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ನಿಮ್ದಾಯ್ತಾ? ಬೇಕು ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೌದಾ? ನಿಮಗೆ ಇಷ್ಟ ಆದರೆ ಸಬ್ ಕೊಡಿ, ಇಲ್ಲಾಂದರೆ ಬೇಡ, ನೋ ಪ್ರಾಬ್ಲಮ್. ಆನಂದ್ ಅವರು ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು. ಕರಿಮುಗಿಲ ಬಾನಿನಲ್ಲಿ ಮಿಂಚರಲಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ನವಭಾವ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ 100 ಕನಸು ನನಸಾಗಿದೆ ಮುನಿಸೇತಕ್ಕೆ ಈ ಬಗೆ ಮೂಡಿದೆ ಮುನಿಸುತ್ತರವೇ ಮುಗುದೇ
ಹಿತವಾಗಿ ನಗಲು ಬಾರದೆ, ಹಿತವಾಗಿ ನಗಲು ಬಾರದೆ. ವಿಜಯಲಕ್ಷ್ಮಿ ಅವರೇ ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಲಕ್ಷ್ಮಿ ಅವರೇ ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಅಂತ ಕಾಣ್ತದೆ. ಸೊ ಒಂದು ವೇಳೆ ಫಸ್ಟ್ ಟೈಮ್ ಬಂದಿದ್ದರೆ ನಮ್ಮ ಚಾನೆಲ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಾಂಗ್ ಅಂತಿದ್ದಾರೆ ಲಕ್ಷ್ಮಿ ಅವರು. ಥ್ಯಾಂಕ್ ಯು. ಲಕ್ಷ್ಮಿ ಅವರು ಲೈಕ್ ಡನ್ ಅಂತಿದ್ದಾರೆ. ರಾಜ್ಕುಮಾರ್ ಸಾಂಗ್ ಇತ್ತಂಡ ಪಲ್ಲೆ ಅನ್ನ ಓಲ್ಡ್ ಈಸ್ ಗೋಲ್ಡ್ ಬಂದಿದ್ದಾರೆ. ಓಕೆ. ಅಯ್ಯೋ ಮಾರೆ, ನಿಮ್ಮದು ಚಾನೆಲ್ ಬಂದದ್ದು ನಾನು ಭಯವೇ ಬಂದು ತುಂಬ ಲೈಕ್ ಆಯಿತು ಮಾರೇರೆ. ಖಂಡಿತ ಸಬ್ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇರು ಶಿವಾವ್ ಅಂತಿದ್ದಾರೆ. ಗೀತಕ್ಕ ಸೂಪರ್ ಅನ್ನ ಬಂದಿದ್ದಾರೆ. ಲಕ್ಷ್ಮಿ ಸೂಪರ್ ಅಂತಿದ್ದಾರೆ. ಶ್ರೀ ವ್ಯಾಘ್ರ ಚಾಮುಂಡಿ ದೇವಸ್ಥಾನ ಬರ್ತೀರಿ. ಹಾಯ್ ಸರ್, ವೆಲ್ಕಮ್ ಟು ಲೈವ್. ಸ್ವಲ್ಪ ಊರಿನ ವ್ಯಾಘ್ರ ಚಾಮುಂಡಿ ದೇವಸ್ಥಾನ ಅಂತ ತೂತೆ ಮಾರ್ರೆ. ಸ್ವಲ್ಪ ಓದುದನ್ನು ನೆನಪುಜ್ಜೆ ಇಂಕ್. ಹಾಯ್. ರಾಜ್ಕುಮಾರ್ ಅವ್ರದ್ದು ನನಗೆ ಒಂದು ಗೊತ್ತುಂಟು. ನಾವಾಡುವ ನುಡಿಯೇ ಕನ್ನಡ ನುಡಿ, ಸಿರಿಗನ್ನಡ ನುಡಿ, ಚಿನ್ನದ ನುಡಿ, ಕನ್ನಡ ನುಡಿ, ಸಿರಿಗನ್ನಡ ನುಡಿ. ಆಹಾ ಹಸುರಿನ ಬನಸಿರಿಗೆ ಒಳಿದು, ಸೌಂದರ್ಯ ಸರಸ್ವತಿ ಧರೆಗಿಳಿದು. ಆಹಾ ಓಹೋ ಹರಿಯುವ ನದಿಯಲ್ಲಿ ಜಾಡಿ, ಬನದಲ್ಲಿ ನಲಿಯುತ್ತ ಓಲಾಡಿ, ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಓಹೋ ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾನವೇ ಗಂಧದ ಗುಡಿ, ಅಂದದ ಗುಡಿ, ಶ್ರೀಗಂಧದ ಗುಡಿ, ಚಂದದ ಗುಡಿ, ಗಂಧದ ಗುಡಿ. ಆಹಾ ಥ್ಯಾಂಕ್ ಯು. ಸೂಪರ್ ವಾಯ್ಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಲಕ್ಷ್ಮಿ ಅವರೇ. ನಿಮ್ಮದು ಚಾನೆಲ್ ಇದ್ದರೆ ನಮ್ಮ ಚಾನೆಲ್ಗೆ ಹೋಗಿ ಒಂದು ಕಾಮೆಂಟ್ ಹಾಕಿ ಆಯಿತಾ. ನಾವು ನಿಮಗೆ ರಿಪೋರ್ಟ್ ಮಾಡ್ತೇವೆ ಅಲ್ಲಿಂದ, ರಿಟರ್ನ್ ಮಾಡ್ತೇವೆ. ನೀವು ಎಂಥ ಕೆಲಸ ಮಾಡೋದು? ನಾನೊಂದು ಸಣ್ಣ ಕೆಲಸ ಮಾಡ್ತಿದ್ದೀನಿ ಸರ್. ಸುನೀಲ್ ಅವರು ಬಂದರು. ವೆಲ್ಕಮ್ ಟು ಲೈವ್ ಸುನೀಲ್ ಅವರೇ. ಸಣ್ಣ ಕೆಲಸ ಮಾಡ್ತಿದ್ದೇವೆ, ಒಂದು ಆಫೀಸ್ ಅಡ್ಮಿನ್ ಆಗಿ ಕೆಲಸ ಮಾಡ್ತಿದ್ದೇವೆ. ಥ್ಯಾಂಕ್ ಯು. ಶ್ರೀ ವ್ಯಾಘ್ರ ದೇವಸ್ಥಾನ ಇನ್ಸ್ಟೆಡ್ ತೂತಾರಿ ಬನ್ನೊಂದುಲ್ಲೆ ರಂದೆ. ಓಕೆ ಥ್ಯಾಂಕ್ ಯು ಸೋ ಮಚ್ ಎಂಕ್ಲ ಲೈವಿಗೆ ಬೈದಾರೆ. ಸೊ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ, ಅಂಚನೆ ಚಾನಲ್ ಒಂಜಿ ಸಬ್ಸ್ಕ್ರೈಬ್ ಮಾಡ್ತಿದ್ದು ಸಪೋರ್ಟ್ ಮಾಡ್ಪ್ಲೆ. ಥ್ಯಾಂಕ್ಸ್ ಅವೇ. ಸರ್ ಮಾಡಿದ್ದೇನೆ ನೋಡಿ. ಓಕೆ ಸರ್, ತೋ ಪ್ರಾಬ್ಲಮ್. ಥ್ಯಾಂಕ್ ಯು. ಓಕೆ ಬಾಯ್ ಅನ್ನ ಅಂತಿದ್ದಾರೆ ಲಕ್ಷ್ಮಿ ಅವರು. ಸೂಪರ್ ಅನ್ನ ಅಂತಿದ್ದಾರೆ ಗೀತಾ ಅವರು. ಥ್ಯಾಂಕ್ ಯು. ಗೀತಕ್ಕ ಥ್ಯಾಂಕ್ ಯು ಸೋ ಮಚ್ ಅನ್ನ, ನೈಸ್ ಸಾಂಗ್ ಅಂತಿದ್ದಾರೆ. ಥ್ಯಾಂಕ್ ಯು. ಆಲ್ರೆಡಿ ಕನೆಕ್ಟ್ ಆಗಿದ್ದೀನಿ ಸರ್ ಅಣ್ಣಪ್ಪ ಚಾನಲ್. ಹೌದಾ? ಓಕೆ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಅವರೇ, ಧನ್ಯವಾದಗಳು ನಿಮಗೆ. ಮರೆತೋಯ್ತು, ಬೇಜಾರು ಮಾಡಬೇಡಿ. ಸುಮಕ್ಕ ಬಂದರು. ಹಾಯ್ ಸುಮಕ್ಕ, ವೆಲ್ಕಮ್ ಟು ಲೈವ್. ಇಂಚ ಒಳ್ಳಾರು ದಚ್ಚು ಸಬ್ ಮಾಡ್ತೇನೆ ನೋಡಿ ಬ್ರೋ. ಓಕೆ ಸರ್. ಓಕೆ, ನೀವು ಮಾಡಿದರೆ ಸಾಕು, ನಮಗೆ ಸಿಗ್ತದೆ ಅದು. ಯಾನ್ ಅವಿನಾಶಿ ಹೊಸ ಅಕೌಂಟು. ಅಂದ. ಓಕೆ ಅವು ಹೆಂಗೆ ದಾದನ ಒಂಜಿ ತೂಯಿಲ ಕಾಣು ಮಾರ್ರೆ. ಇಲ್ಲ ಆವಲಿ ಮಾರ್ರೆ. ಸುಮಕ್ಕ ಬರ್ಸ ಅವನೊಂದು ತಿರುಗುತ್ತೆ. ಹೌದಾ? ಶ್ರೀ ಸಬ್ಬು ಮಲ್ಪಲೆ. ಓಕೆ ಮಲ್ಪಲೆ. ನಾವೇ ಕಾಮೆಂಟ್ ಮಾಡಲಿ, ಹೆಂಗೆ ಕೊಂಚ ಕಾಮೆಂಟ್ ಮಾಡಲಿ. ಡೈರೆಕ್ಟ್ ಇತ್ತಮಂತ ವೇಸ್ಟ್ ಆಪ್ ನಾವು. ಓಜಿನೇಲ್ ಹಾಯ್ ಅನ್ನ ಬಂದಿಲ್ಲ. ಹಾಯ್ ಓಜಿನೇಲ್ ಬ್ರೋ, ವೆಲ್ಕಮ್ ಟು ಲೈವ್. ಇಂಚ ಒಳ್ಳಾರು. ಥ್ಯಾಂಕ್ ಯು ಸೋ ಮಚ್. ಲೈಕ್ ಆಯಿತು ಮಾರೇ, ಸೂಪರ್ ಲೈವ್ ಬ್ರೋ ನಿಮ್ಮದು ಅಂತಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು ದಚ್ಚು ಅವರೇ. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಓಜಿನೇಲ್ ಒಣಸಾಂಡೆ ಇರ್ನದು ಅದೇ ಸ್ಪೆಷಲ್ ಇರಿಗೆ. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಓಜಿನೇಲ್ ಅವರೇ? ಸುಮಕ್ಕ ವನಸಾಂಡೆ ಇರಿಗೆ ದಾದೆ ಸ್ಪೆಷಲ್ ಬರ್ಸೋಗು ಚಟ್ನಿ ಮಂತರ ಅವು ಐತಾ ಪುದರಿಂಚಿನ ಆಯ್ತಂದು ಅತಿ ನೆಲನೆಲ್ಲಿ ಆತ. ಹೌದು ಸರ್, ನಾವು ಡೈಲಿ ಲೈವ್ ಮಾಡ್ತೇವೆ 9 ಗಂಟೆಗೆ ಸರಿಯಾಗಿ. ಲಕ್ಷ್ಮಿ ಅವರು ಸೂಪರ್, ಥ್ಯಾಂಕ್ ಯು.
ನಮ್ಮ ಲೈವ್ ಡೈಲಿ ಇರ್ತದೆ. ಒಂದು ವೇಳೆ ನಮಗೆ ಏನಾದರೂ ಹುಷಾರಿಲ್ಲ ಅಂದರೆ ನಾವು ಮಾಡೋದಿಲ್ಲ, ಇಲ್ಲದ್ರೆ ಡೈಲಿ ಮಾಡ್ತೇವೆ 9 ಗಂಟೆಗೆ. ತುಷಾಂತ್ ಅವರು ಬಂದರು. ತುಷಾಂತ್ ಅವರೇ, ನಾನು ನಿಮಗೆ ಲಿಂಕ್ ಹಾಕಿಲ್ಲ, ನೀವು ಲೈವಲ್ಲಿದ್ರಲ್ಲ ಅದಕ್ಕೋಸ್ಕರ. ಸೊ ನಾಳೆ ಮಾಡೋಣ ಆಯಿತಾ, ತೊಂದರೆ ಇಲ್ಲ. ನಾ ಬಂದೆ. ಥ್ಯಾಂಕ್ ಯು ತುಷಾಂತ್ ಅವರೇ. ಟುಗೆದರ್ ಹಾಕಿದ್ದೀರಾ? ಇಲ್ಲ ಹಾಕಲಿಲ್ಲ ಬ್ರೋ. ನಾನು ಎಣಿಸಿದೆ ನೀವು ಲೈವ್ ಮಾಡ್ತಿದ್ರಲ್ಲ, ನಿಮಗೆ ಮೆಸೇಜ್ ಸಹ ಹಾಕಿದೆ, ನೀವು ರಿಪ್ಲೈ ಮಾಡಲಿಲ್ಲಲ್ಲ, ಅದಕ್ಕೋಸ್ಕರ ನಾನು ಎಣಿಸಿದೆ ನೀವು ಸಿಂಗಲ್ ಮಾಡ್ತಿದ್ದೀರಾ ಅಂತ. ನಾಳೆ ಹಾಕುವ, ತೊಂದರೆ ಇಲ್ಲ. ಇವತ್ತು ನಾನು ಸ್ವಲ್ಪ ಹೊತ್ತು, ಜಾಸ್ತಿ ಮಾಡಲ್ಲ, ಸ್ವಲ್ಪ ಹೊತ್ತು ಮಾಡಿ ಹೋಗುವ. ನಿಮಗೆ ಒಳ್ಳೆಯದು ಆಗಲಿ ಅಂತಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಸಹ ಬೇಕು, ಎಲ್ಲರದ್ದು ಆಶೀರ್ವಾದದಿಂದ ನಮಗೇನಾದರೂ ಸ್ವಲ್ಪ ಒಳ್ಳೆಯದಾದರೆ ಒಳ್ಳೆಯದು ಅಲ್ವಾ. ಜನರ ಆಶೀರ್ವಾದ ಬೇಕು. ಜನರಿಂದ ನಾನು ಮುಂದೆ ಬಂದೆ, ಜನರಿಂದ ಎಂಚ ಉಂಡು ಇನಿತ ವೆದರ್ ಇರ್ನ ಊರುಡು ಮುಲ್ಪ ಕಂಡಬೆಟ್ಟ ಸೆಕೆ ಪಂಡ ಹಿರಿಯ ಎಂಚ ಪನ್ಪಿನಿ ನಾನು. ಔಟ್ಸೈಡ್ ಟೆಂಪರೇಚರ್ ಇತ್ತಕೇನು ನಾನು 34 ಡಿಗ್ರಿ ಇತ್ತ ಉಂಡು. ಮಧ್ಯಾಹ್ನ ನನಗ ಒಂಜಿ 30 ಮುಟ್ಟ ಪೋತು ನೀನು. ನಾನು ಡೈಲಿ ಬರ್ತೀನಿ. ಓಕೆ ಸರ್, ಓಕೆ. ನಿಮ್ಗೊಂದು ಬ್ಲೂ ಕೊಟ್ಟಿರ್ತೇನೆ, ಆದರೆ ನಮ್ಗೆ ಗೊತ್ತಾಗ್ತದೆ ಮತ್ತೆ ನೀವು ಬಂದಿದ್ದೀರಿ ಅಂತ. ಥ್ಯಾಂಕ್ ಯು. ತುಷಾಂತ್ ಅವರು ಹಾಕಬೇಕಿತ್ತು, ನಾ ಲೈವ್ ನಡೆದ್ರೂ ನಾನು ನಿಮಗೆ ಹೇಗೆ ರಿಪ್ಲೈ ಮಾಡೋದು ಹೇಗೆ? ಹೌದೌದು, ನಾಳೆ ಆಗ್ತೇನೆ ಆಯಿತಾ. ನಾನು ಡೈಲಿ ಬರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವಿನಾಶ್ ಅಂದ ಬಣ್ಣದಿಲ್ಲ ಅಂದಿ ಬಾರಿ ಪಿದೈ ಪೋಂಡ ಬಾರಿ ಬಂಗೊಂಡು ಪಂಡ ಅಂಚದಲಜ್ಜಿ ಪಂಡ ಪಿದೈ ಬೇಲೆ ಮನ್ಪುಜೆರಂದಿಜ್ಜಿ ಬೇಲೆ ಮಂತೊಂತೆ ಇತ್ತಿನಕ್ಲೆ ಅಭ್ಯಾಸ ಆದು ಪೋಪುಂಡು. ಒಂಜಿ ವೇಳೆ ಇತ್ತೆ ನಮ್ಮ ಮನ್ಪಂದೆ ಮಸ್ತ್ ದಿನ ಅಂಡ ಪಿದೈ ಪೋನ ಅಂತೆ ಬಾರಿ ಬಂಗಾಪುಂಡು. ತರೆಬೇನೆ ಶುರುವಾಪುಂಡು ಬೊಕ್ಕದಲಜ್ಜಿ ಎಂಕ ತರೆಬೇನೆ ಶುರುವಾಪುಂಡು. ದೊಂಬುಡೆ ಇತ್ತೆ ಅನು, ಬಟ್ ಇತ್ತೆ ಒಂಚೂರು ಡ್ಯೂಟಿ ಚೇಂಜ್ ಆಗ್ಬೇಕು, ಒಂಚೂರು ಬಂಗ ದೊಂಬು ಪೋಪುಂಡು ಅಂಡ ಪೋಪ ಅಂಚದಾಲಿ ಕೊಡೆ ಉಂಡೆ ಅಂಡ ಕೊಡೆ ಬಾತೊಂದು ಪೋಪ. ಅಪ್ಪು ಸ್ವರ್ಗರ್ ಅವ್ರು ಬಂದರು. ಹಾಯ್ ಅಪ್ಪು ಸ್ವರ್ಗ ಅವರೇ, ಥ್ಯಾಂಕ್ ಯು ಸೋ ಮಚ್. ಲೈವ್ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಸಿದ್ದು ಬರ್ತೀರಿ. ತುಷಾಂತ್ ಬ್ರೋ, ನಿಮ್ಮ ರಾಹುಲ್ನ ಲೈವ್ ಮಾಡ್ತಾವನೆಪ್ಪ ಅಂತಿದ್ದಾರೆ. ಸಿದ್ದು ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಧನ್ಯವಾದಗಳು. ಅಪ್ಪು ಸ್ವರ್ಗ ಹಾಯ್ ಅಂತಿದ್ದಾರೆ. ಸಂಪತ್ತನ್ನಿ ದಾಯಿಗೆ ಪೋಯಿರು ಗೊತ್ತು ಜಿಂಕ್. ಓ ಸಂಪೋ ದಾಯ ಎಸ್ಕೇಪ್ ಆಯ್ ನೀರು, ಯಾಕೆ ಎಸ್ಕೇಪ್ ಆಗಿದ್ರು? ಸಿದ್ದು ಲೈಕ್ 27 ಮಾಡೋದಿಲ್ಲ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಚಾನೆಲನ್ನೊಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ. ಯಾವ ಊರು ನಿಮ್ಮದು? ನಿಮ್ಮದು ಚಾನೆಲ್ ಇದ್ದರೆ ಒಂದು ಲೈಕ್ ಇದು ಮಾಡಿ, ಕಾಮೆಂಟ್ ಹಾಕಿ, ನಾನು ನಿಮಗೆ ಗಿಫ್ಟ್ ಕೊಡ್ತೇವೆ. ಅನ್ನಪಚಾರ ಅವರು ಬಂದರು. ಹಾಯ್ ಅನ್ನಪಚಾರ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯಿತಾ ನಿಮ್ಮದು? ಇವತ್ತು ನೀವು ಹೋಟ್ಲಲ್ಲಿ ಊಟ ಮಾಡ್ತೇನೆ ಅಂತ ಹೇಳಿದ್ದೀರಿ. ಹೋಟ್ಲಲ್ಲಿ ಊಟ ಮಾಡಿದ್ರಾ? ಅತ್ತಿಗೆಗೆ ಪಾರ್ಟಿ ಕೊಟ್ರಾ ನೀವು? ಗೀತಕ್ಕ ಸಂಪು ಬ್ರೋ ಮನಸ್ಸಿಗೆ ಪೋಯರ ಅಂದೇ ಗೊತ್ತು ದಾದಂದಾರು ಬಲ್ತೇರು. ಓಕೆ, ಲೈಕ್ ಕೊರ್ರೆ ಮರತ್ತೆ ಪೋತುಂಡಿ. ಓ ರಾಮದೇವರ ಅಂದ. ಓಕೆ ಓಕೆ ಓಕೆ. ಜಾನಪದ ಹಾಡಿ ಪನೊಂದುಲ್ಲೇರಿ ನಮ್ಮ ವಿಜಯಲಕ್ಷ್ಮಿ ಅವರು. ಓಕೆ, ಎನ್ನಡೆ ಬತ್ತದು ಬೊಕ್ಕ ಜಂಪು ಬೊಕ್ಕ ಸುದ್ದಿ ಹೆಜ್ಜಿ ಅರೇನ ಅಂದಿ ಜಾನಪದ ಒಂದು ಹಾಡು. ಓಕೆ, ಹೋಟೆಲ್ನಲ್ಲಿ ಊಟ ಮಾಡುತ್ತಿದ್ದೇವೆ ಸರ್. ಹೌದಾ? ಓಕೆ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ನಿನ್ನ ತವರೂರ ನಾನೇನು ಬಲ್ಲೇನು, ನಿನ್ನ ತವರೂರ ನಾನೇನು ಬಲ್ಲೇನು, ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸು ಬಾರೆ ತವರೂರ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ,
ಬಾಳೆ ಬಾಲಕ್ಕೆ ಬೀಡು, ಸೀಬೆ ಹೇಡಕ್ಕೆ ಬೀಡು, ನಟ್ಟ ನಡುವೇಲಿ ನೀ ಹೋಗು ಬಳೆಗಾರ, ಅಲ್ಲಿ ಹೂದೆನ್ನ ತವರೂರು. ಮುತ್ತೈದೆ ಹೆಳೆ ಹೆಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಹೆಳೆ ಹೆಣ್ಣೆ ತೋರು ಬಾ ನಿಂತವರೂರ. ಹಂಚಿನ ಮನೆ ಕಾನು, ಕಂಚಿನ ಕದ ಕಾನು, ಇಂಚಾಡೋವೆರಡು ಗಿನಿ ಕಾನು ಬಳೆಗಾರ, ಅಲ್ಲಿ ಹೂದೆನ್ನ ತವರೂರು. ಮುತ್ತೈದೆ ಹೆಲೆ ಹೆಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಹೆಲೆ ಹೆಣ್ಣೆ ತೋರು ಬಾ ನಿಂತವರೂರ. ಥ್ಯಾಂಕ್ ಯು. ಜೀವ ಕೊಟ್ಟವಳು ಅಮ್ಮಂದಿರ ದಿನದ ಹಾಡುಗಳು. ಜೀವ ಕೊಟ್ಟವಳು ಅಮ್ಮ, ಅಮ್ಮ ಕಂದ ಕಂದ ಆಲಿಸೋ ಹಾಡು ಕಲಿತೆ, ಇಲ್ಲ ಅಮ್ಮ ನಗು ನಗುತ್ತಾ ತಾಯಿ ರಾತ್ರಿ ಹುಣ್ಣಿಮೆ ರಾಗವೇ ರಾವೇ. ಹೌದಾ, ಅದು ನನಗೆ ಗೊತ್ತಿಲ್ಲ ಸಾಂಗ್. ತುಂಬ ಲೈಕ್ ಹಾಡು ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಿಜಯಲಕ್ಷ್ಮಿ ಅವರೇ. ಲಕ್ಷ್ಮಿ ಅವರೇ ಥ್ಯಾಂಕ್ ಯು, ಧನ್ಯವಾದಗಳು. La 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 la. ಗುಡ್ ನೈಟ್ ಅಂತಿದ್ದಾರೆ. ಶುಭರಾತ್ರಿ. ಥ್ಯಾಂಕ್ ಯು ಸೋ ಮಚ್ ವಿಜಯಲಕ್ಷ್ಮಿ ಸಿಸ್ಟರ್. ಏ ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಹಾಗೆ ವಾಮಾಯೇ, ಗಾಂಧಾರಿಯಂತೆ ಅಂಗುಲಿ ಗಂಗನ ಸಹರ ಸೋಚಾಹೆ, ಮಂದಹಾಸ. ಸಾರಿ ಮರೆತೋಯ್ತು ಬ್ರೋ. ಗುರುರಾಯರೇ ವೆಲ್ಕಮ್ ಟು ಲೈವ್, ಹೇಗಿದ್ದೀರಾ? ನಲುಮೆಯ ಶ್ರಾವಣ ಮಾಸ, ಮಾತಾಡುವ ಮಂದಾರವೇ ಕಂಗೊಳಿಸ ಬೇಡ ಹೇಳದೆ, ನಾನೇತಕ್ಕೆ ನಿನಗೇಳಲಿ ನನ್ನ ತುಂಬ ಕಣ್ಣಿದೆ, ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ, ಪಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿ ಆಗಿದೆ, ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು, ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ, ಕಣ್ಣಿಗೆ ಕಾಣೋ ಹೂವುಗಳೆಲ್ಲ ಏನೋ ಕೇಳುತ್ತಿವೆ, ನಿನ್ನಯ ನೆರಳ ಮೇಲೆ ನೂರು ಚಾಡಿ ಹೇಳುತ್ತಿವೆ, ಏ ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆ ವಾಮಾಯೇ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಹರಸೋ ಚಾಹೆ, ಶೃಂಗಾರದ ಸೋಬಾನೆಯ ಕನ್ನಾರೆ ನೀನು ಹಾಡು
ಮಾಡಿದೆ. ಈ ಹಾಡಿಗೆ ಕುಣಿದಾಡುವ ಸಾಹಸವ ಯಾಕೆ ಮಾಡುವೆ. ಸೌಗಂಧದ ಸುಳಿಯಾಗಿನಿ ನನ್ನೆದೆಗೆ ಬೇಲಿ ಹಾಕಿದೆ. ನಾ ಕಾಣುವ ಕನಸಲ್ಲಿಯೇ ನೀನ್ಯಾಕೆ ಬೇಲಿ ಹಾರುವೆ. ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು. ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟವ. ಸುಂದರವಾದ ಸೋಜಿಗವೆಲ್ಲ ಕಣ್ಣ ಮುಂದೆ ಇದೆ. ಬಣ್ಣಿಸ ಬಂದ ರೂಪಕವೆಲ್ಲ ತಾನೇ ಸೋಲುತ್ತಿದೆ. ಹೇ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ. ಥ್ಯಾಂಕ್ ಯು. ಸಾರಿ ಗುರುರಾಯರೇ, ಅದು ನಿಮ್ಮ ಐಡಿ ಗೊತ್ತಾಗಿಲ್ಲ, ಅದಕ್ಕೆ ಕೈ ಎತ್ತಿಬಿಟ್ಟೆ. ಹಿರಿಯನ ವಾಯ್ಸ್ ಸೂಪರ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಗೀತಕ್ಕ. ಕಂಟಿನ್ಯೂ ಮಲ್ಪಲೆ ಅಣ್ಣ ಸಾಂಗ್. ಓಕೆ ಮಂತೆ ಸಾಂಗ್ ಸೂಪರ್ ಸರ್ ಅಂತಿದ್ದಾರೆ. ಥ್ಯಾಂಕ್ ಯು. ಪಕ್ಕ ಸೂಪರ್ ಆದ ಪಂಡರ್ ಸಾಂಗ್ ಅಣ್ಣ ಒಂದೇ. ಥ್ಯಾಂಕ್ ಯು ಗೀತಕ್ಕ. ರಾಯಲ್ ಇಸ್ಮಾಯಿಲ್ ಬರ್ತೀರಾ? ಹಾಯ್ ರಾಯಲ್ ಇಸ್ಮಾಯಿಲ್, ವೆಲ್ಕಮ್ ಟು ಲೈವ್. ಎಂಚೊಲ್ಲರು ಸೂಪರ್ ಇರ್ನ ಸಾಂಗ್ ಬಂದಿರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸುಮಿ ಅಕ್ಕ ಬರ್ತೀರಿ? ಹಾಯ್ ಸುಮಿ ಅಕ್ಕ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು? ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬಿಳೆ. ಒಣ ಸಾಂಡೆ ದಾದೆ ಸ್ಪೆಷಲ್ ವಾಂಡುಳ್ಳಾರ. ಓಕೆ ಥ್ಯಾಂಕ್ ಯು, ಸೂಪರ್ ಸಪೋರ್ಟ್. ಸೋನಿ ಸನಿಲ್ ಬರ್ತೀರಿ? ಹಾಯ್ ನವೀನನ್ನ ಪಡೆದಿಲ್ಲ. ಹಾಯ್ ಸೋನಿ ಸಿಸ್ಟರ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು? ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬಿಳೆ. ಒಣ ಸಾಂಡೆ ದಾದೆ ಸ್ಪೆಷಲ್. ಬನ್ನಿ ಜನರೇ. ಸುಮಿ ಮಿಸ್ ಪಣೊಂದುಲ್ಲೇರು? ಹಾಯ್ ಪಣೊಂದುಲ್ಲೇರು. ಸೋನಿ ಸಿಸ್ಟರ್ ಸುಮಿ ಮಿಸ್ಗೆ ಹಾಯ್ ಪಣೊಂದುಲ್ಲೇರು. ಯಾನು ಸೌಖ್ಯ ಅನ್ನ ಉಂಡರೆ ಸೋನಿ ಪಣೊಂದುಲ್ಲೇರು. ಬೊಕ್ಕ ಚೂರು ಉಂಡು ಅಲ್ಪ ಪಣೊಂದುಲ್ಲೇರು. ಬೊಕ್ಕ ಚೂಡುಂಡು ಅಲ್ಪ ಅಂದಿ ಚೂಡು ದುಬೈಡ್ ಏತಲ ಉಂಡು. ಬೆಗರ್ದು ಚಂಡಿ ಬುದ್ಧಿ ಆಪಣದೆ. ಚಂಪು ಬೈಜ ಸಂಪದನೆ ಬತ್ತಿರಿ ಹೊರಾಣೆ ಪೋಯಿರು ಬರ್ಪೆ ಪಂಡದ ಆಯ್ಗೊಂದು ಗೊತ್ತುಜ್ಜಿ. ನನ್ನ ಬೇಜಾರು ಮಂತುಂಡೇರ ಎನ್ನ ಒಂಜಿ ಪಾತೆರಗು ಬೇಜಾರು ಮಂತೇರ ಗೊತ್ತುಜ್ಜಿ. ಅವ್ರು ಹೊರ ಪಕ್ಕ ಬೇಜಾರು ಅನ್ಪೇರು. ಇಜ್ಜಿ ಸುಮಿಸಿಸ ನನ್ನ ಉಂಡು ಇರ್ನವನ ಸಾಂಡೆ ಯಾನು ಉನೊಂದು ಉಲ್ಲೆ ಓ ಅಂದೆ. ಓಕೆ ಉಲ್ಲೆ ಮೊಬೈಲ್ ಇಟ್ಟು ಪೂರ ಬೊಕ್ಕ ನುಪ್ಪು ಮನ್ಪೋಚಿ ಸಾರು ನುಪ್ಪು ಪೂರ ಮನ್ಪೋಚಿ. ಒತ್ತೊಂದು ಬೊಕ್ಕ ವಿಶೇಷ ಪೂರ ಇರ್ನ ಇಸ್ಮಾಯಿಲ್ ಬಾಯ್ ಎಂಕಲ್ನ ದಾಲ ಅಂಚಿನಜ್ಜಿ ಸೇಮ್ ದೊಂಬು ದುಬೈಡ್ ಚೂಡು ಇಪ್ಪುಣತೆ ಅನ್ನ ಅಂದೆ. ಬೊಕ್ಕ ದಾದೆ ಉಪ್ಪುನಿ ಚೂಡೆ ಉಪ್ಪುನಿ. ದಾದ ಪಂಡರ ಅಂಚ ಇರು ಸಂಪುಗು ಅಂಚದಲ್ಲ ಪಂತಜಿ ಒಂಜಿ ಇವರಿ ಬತ್ತೆ ನಮ್ಮ ಲೈವ್ಡ್ ಬತ್ ಪಂಡೆ ಈರು ಟುಗೆದರ್ ಲೈವ್ ದಾಯ ಮನ್ಪೋಚಿ ಒರಿಯೇ ಮನ್ಪುಲೆ ಅವು ಎಡ್ಡೆ ಆಪುಜಿ 2 ಜನ ಮಂತಂಡ ಬಂಡೆ ಅಂಚ ಯಾನು ಓಕೆ ಆಯ್ತು ಮಾರ್ರೆ ಬಂಡೆ ಐ ಕಾರ್ ನೆರಿಯರು ಆಯ ಇಂಚಿನ ಪನ್ಪಿನಿ ಇಂದು ಐಕೆ ಯಾನೊಂದು ಯಾರಿಗೆ ಪಂಡೆ ಸಂಪದನ್ನ ಅಂಚ ಹೊರಾಣಿ ನಮ್ಮ ನೆರೆದ ಬಲ್ಲಿ ಪಂಡ ಅಕ್ಕಳ ಅಭಿಪ್ರಾಯ ಪನ್ಪೇರು ನಮ್ಮ ಒಂದೇನು ಮಂತ್ ನಾನು ಅಂದು ಐಕ್ ಆರಂಚೂರು ಬೆಚ್ಚೋಡು ಪೋಯ್ನಿಂದ ಆಣೆ ಇಂಕ್ ಬೊಕ್ಕದಾದನ ಹೊರಾಣೆ ಪೋಯಿರು ಬೋಪೆ ಅಂದು ವಿಡಿಯೋ ಮಲ್ಪರ ಸ್ವಲ್ಪ ಪೋಡಿಯತೆ ಅಂದಿ ವಿಡಿಯೋ ಮಲ್ಪರ ಪೋಡಿ ಅಂದಂದು ದಾದ ಪಂಡರ ಅಂಚ ಇರು ಸಂಪುಗು ದಿಂಬದೊಳಗೆ ಜೀವ ಸಂಘ ಅವು ಸರಿ ಇರು ಪಣ್ಣ ವನದಲ್ಲಿ ಅಂಚಂಡ ಓಕೆ ದಿಂಬದಲ್ಲಿರುವ ಉಂಡತೆ ಎನ್ನ ರಾಗ ಬೇತೇವೆ ಐಟಿತ್ತಿನ ರಾಗ ಬೇತೆ 2 ರಾಗ ಉಂಡು ಒಂಜಿ ನಮ್ಮ ಪುತ್ತೂರ್ರಾರ್ನ ಮೊಕ್ಕೊಂಜಿ ರಾಗ ಒರಿಜಿನಲ್ ಅವರು ಒರಿಜಿನಲ್ ರಾಗ ನಂಗೆ ಬರ್ಪುಜಿ ಆಯ್ತು ಸೋಕುಡು ಸೊ ಪುತ್ತೂರದಾರನೇ ಅಂತ ಕಾಪಿ ಮಾಡ್ಪೇ ನಾವೇ ನಲ್ಲ ಉಂಡ ಅರ್ಧ ಮಾಡ್ಬೇಕು ಖಾಲಿ ದಿಂಬದಲ್ಲಿ ಇರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ದಿಂಬದಲ್ಲಿ ಇರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಹುಟ್ಟುತ್ತೇನು ತರಲಿಲ್ಲ ಪೋಣ
ಹೋಯ್ತು 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 ಇರ್ನ ರಾಗೋಡೆ ಪಲ್ನೆ ಕೆಲವರಿಗೆ ಇಷ್ಟ ಆಪುಜಿ ಟುಗೆದರ್ ದಾಯ ಪಂದ ನಿಗುಲು ಕಾಮೆಂಟ್ಸ್ ರೀಡ್ ಮಲ್ಪುಜ ರಂದ ಅಂದಿ ಸೂಪರ್ ಒಂಚೂರು ತತ್ತನ ಒಂದು ನಿಮಿಷ. ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದರಳ ಆಯಿತಿ ದೇಹ. ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರು, ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರು, ಬಿಟ್ಟು ಹೋಗುವಾಗೇನು ಬಟ್ಟೆ ಕಾಣದು, ಬಿಟ್ಟು ಹೋಗುವಾಗೇನು ಬಟ್ಟೆ ಕಾಣದು. ದಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದು, ಎಂದಿಗಾದರೊಂದು ದಿನ ಸಾವು ತಪ್ಪದು. 10-8 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರ ಅರ್ಥಕ್ಕಾಗಿ ಆಸೆ ಪಟ್ಟು ಸುಳ್ಳು ಮಾಡುವರು. ಬಿತ್ತಿ ಬೆಳೆದು ತನ್ನದೆಂಬ ವ್ಯರ್ಥ ಚಿಂತೆಯನ್ನು ಮಾಡೆ, ಬಿತ್ತಿ ಬೆಳೆದು ತನ್ನದೆಂಬ ವ್ಯರ್ಥ ಚಿಂತೆಯನ್ನು ಮಾಡೆ, ಸತ್ತು ಹೋದ ಮೇಲೆ ಅರ್ಥ ಯಾರಿಗಾಗುವುದು, ಸತ್ತು ಹೋದ ಮೇಲೆ ಅರ್ಥ ಯಾರಿಗಾಗೋದು. ಬಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದು, ಎಂದಿಗಾದರೊಂದು ದಿನ ಸಾವು ತಪ್ಪದು. ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಒದ್ದುಕೊಂಡು ಚಳ್ಳ ಪಿಲ್ಲ ಗೊಂಬೆಯಂತೆ ಹಾಡಿ ಹೋದೆನೆ. ಹಳ್ಳ ಹರಿದು ಹೋಗುವಾಗ ಗುಳ್ಳೆ ಬಂದು ಒಡೆಯುವಂತೆ, ಹಳ್ಳ ಹರಿದು ಹೋಗುವಾಗ ಗುಳ್ಳೆ ಬಂದು ಒಡೆಯುವಂತೆ, ಗುಳ್ಳೆ ಪೊರೆಯಂತೆ ಕಾಣೋ ಸಂಸಾರದಟ, ಗುಳ್ಳೆ ಪೊರೆಯಂತೆ ಕಾಣೋ ಸಂಸಾರದಟ. ಥ್ಯಾಂಕ್ ಯು. ಇರು ಪೋಡಿಗೆ ಕಟ್ಟವ್ರು ಮಾರೆ ಇರ್ನ ಸಾಂಗ್ ಅಡ್ವಲ್ಲ ದಾದಕ್ಕೆ ಅವು ಫಸ್ಟ್ ದೆತೊಂಡತೆ ಅವು ಒಂಚೂರು ರಾಗ ಚೇಂಜ್ ಆಂಡು ಆಯ್ಕೆ ಹೆಂಗೆ ಸೆಕೆಂಡ್ ಲೈನ್ ಬತ್ತು ಜಾತೆ ಬೊಕ್ಕ ಕೈಟ್ ಬೊಟ್ರೆ ಸುರು ಬಂದ ಸರಿ ಬರ್ಪುಣು ಅಂಚ ಮ್ಯೂಸಿಕ್ ಕೊಂಚ ಪವರ್ ತುಲೆ ಖಾಲಿ ಕೈಟ್ ಬೊಟ್ರೆ ಸುರು ಬಂದ್ರೆ ನಂಗೆ ರಾಗ ಬರ್ಪುಣು. ವೀಡಿಯೋ ಪಾಡ್ದಾರು ಅತೆ ತೂತಿಜಿ ಬೊಕ್ಕ ತುಪ್ಪ ಇಜ್ಜಿ ವೀಡಿಯೋ ಪಾಡ್ದಿಜ್ಜಿ ಅನು ಕೋಡೆ ಪಾಡ್ದಿಜ್ಜಿ ಎನ್ನ ರೀ ಅಪ್ಲೈ ಆತುಂಡು ಇನ್ನಿ ರೀ ಅಪ್ಲೈ ಆಂಡು ಸೊ ಏನು ಕೋಡೆ ವೀಡಿಯೋ ಪಾಡ್ದಿಜ್ಜಿ ಸೊ ಇನ್ನಿ ರೀ ಅಪ್ಲೈ ಮಂತೇನು ಅರ್ಥಪೂರ್ಣ ಭಜನೆ ಅಂದಂದು ಭಾರಿ ಶೋಕುಂಡವು ಬೊಕ್ಕ ತೂಕ ದೇವ್ರ ದಾದ ಅನ್ಪೇರು ನಾನು ಟೈಮ್ ತಾಗುಂಡು ನಾನು ಎಲ್ಲಂಜಿ ಐದು ಥರ ಪಾಡುವೆ ವೀಡಿಯೋ ಉಂಡು ರೆಡಿ ಉಂಡು ಐದು ಥರ ಪಾಡುವೆ. ಸುಮಾಗ ಪಣ್ಣಿಯಾನು ಓ ಸುಮಾಗ ಪಣ್ಯ ಓಕೆ ಓಕೆ ಅರ್ನ ವೀಡಿಯೋ ಅಂತೂ ಅವು ಎಲ್ಲಿ ಅದ ಪಕ್ಕಾಪು ಎಲ್ಲೆಲ್ಲಿ ವೀಡಿಯೋ ಪಕ್ಕಾಪು ಅಲ್ಲ ಕಾಮೆಂಟ್ ಪಾಡಿ ನೆನಪಿಜ್ಜಿ ಮಾತ್ರ ಇತ್ತೆ ಬೇತರ ಅಡ್ಡೆಡ್ಲ ತುಯ್ಯರಂಡು ತೂಪೆ ಹಾಂ ಒಂಜಿ ದೈ ತೊಚ್ಪಾಯರಾರು ಒಯ್ತಾ ಬಂದು ಆ ನೆಲನೆಲ್ಲಿ ಇಂದೆಂತೆ ಕಾಮೆಂಟ್ ಪಾಡ್ರೆ ಅಂದ್ ಪೋಯ ಪಾಡಿ ನಿಜ ಗೊತ್ತು ಮಾದ್ರಿ ಕುಡ ನೀರು ಕುಡ ನೆಲನೆಲ್ಲಿ ಕುಡ ಸುದೆ ಇರು ತಮ್ಮನೇಲಿಡು ಬರೆಯೋಡಿ ಈ ಹೂವು ನಿಮಗೆ ಗೊತ್ತಾ ಅಂತ ಬರೆಯೋಡು ತಮ್ಮನೇಲಿಡ್ಲ ಅಪ್ಪಾಗ ಜನಕ್ಕಳು ತೂಪೇರು ಬರ್ತದೆ ಇದರ ಬಗ್ಗೆ ಗೊತ್ತಾ ಅಂಚ ಬಿನ್ ಬರೀಲೆ ಪಕ್ಕಿಲು ಮೂಜಿಯಾ ಓಕೆ ಓಕೆ ಅಯ್ಯೋ ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಐಟ್ ಒಂಜಿ ಕಿನ್ನಿಗಿರೆಂಕೆ ಪುಟ್ಟೊಂದುಂಡುಗೆ ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಐಟ್ ಒಂಜಿ ಕಿನ್ನಿಗಿರೆಂಕೆ ಪುಟ್ಟೊಂದುಂಡುಗೆ ಸಿಂಗರ್ ದಾಂತಿ ಬಂಗರ್ ತೆನಸು ತಿಕ್ಕೊಂದುಂಡುಗೆ ಗೂಡುಡು ಇತ್ತಿನ ಸಂಸಾರೋಗು ಸಂತಸ ಉಂಡುಗೆ ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ
ಐಟ್ ಒಂಜಿ ಕಿನ್ನಿಗಿರೆಂಕೆ ಪುಟ್ಟೊಂದುಂಡುಗೆ ಪೊನ್ನು ಪಕ್ಕಿ ಆನನ ಮಿತ್ತದ ಪ್ರೀತಿನ ತೆರಿಯೊಂದು ಆನು ಪಕ್ಕಿ ಪೊನ್ನನ ಲೆತ್ತದ ಉಡುಗೊರಕೇನುಂಡು ಇಜ್ಜಿ ಬೇತೆ ಎಂಕೆ ಸೊತ್ತು ಲೋಕನೆ ಪನ್ಪುಂಡು ಇತ್ತೆ ಸೋತೆ ಕೊರ್ಪೆ ವಸ್ತು ಬಾಲೆನೆ ಮೂಲುಂಡು ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಐಟ್ ಒಂಜಿ ಕಿನ್ನಿಗಿರೆಂಕೆ ಪುಟ್ಟೊಂದುಂಡುಗೆ ಉಂದುವೆ ಮೋನೆ ಉಂದುವೆ ನೇನೆ ಒಂಜೆಕ್ ಕೊರುದಾಂಡು ಇರೆನನೆ ರೂಪ ಇರೆನನೆ ಕೋಪ ಜನ್ಮುಗು ಬತ್ತುಂಡು தெளிப்புன பொடுதி நலிப்புன பாலே இல்லகு பொருளாண்டு வெண்பின கண்டனி ஆவெர சேலே ஜெப்புளೆ பொர்த்தாண்டு ಪಕ್ಕಿಲು ಮೂಜಿ ಒಂಜೆ ಗೂಡುಡು ಬದುಕೊಂದುಂಡುಗೆ ಹೈಟ್ ಒಂಜಿ ಕಿನ್ನಿಗಿರೆಂಕೆ ಪುಟ್ಟೊಂದುಂಡುಗೆ. ಸೋನಿ ಸಿಸ್ಟರ್ನ ಲೈವ್ ಇಡು ಬಲೆ ಇರೋರ ಸರಿಯಾಪು ಆರ್ಲೆ ಇರ ಸೇರಿದ ಪದ್ಯ ಬಲ್ಲೆ 2 ಜನ ಡುವೆಟ್ ಸಾಂಗ್ ಪುರ ಸೂಪರ್ ಬಂದಿದೆ. ಥ್ಯಾಂಕ್ ಯು. ಎಂಕ ಕೈತಲಿ ಯಾರು ಅಂದೆ. ಓಕೆ 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 ಅರ್ನ ಲೈವ್ ಡೋರ ಮಲ್ಲ ಬಿಲ್ಡಿಂಗ್ ತೋಜು ನಿಂಗೆ ಸಂಪದನೆ ಪಿರ ಬತ್ತೇರು. ಥ್ಯಾಂಕ್ ಯು. ಅಂದ ಸುಮಿ ಸಿಸ್ ಟೆಂಪಲ್ ಕೈತ್ತಲು 10 ನಿಮಿಟ್ಸ್ ಯಾವ ಆಯ್ ಸಂಪತ್ತನ್ನ ಅದಾಯ ಕೋಪಡ್ ಪೋಯಾರ ಈ ರಜ್ಜತೆ ಎನ್ನ ಮಿತ್ತು ಬೇಜಾರ್ಡ್ ಮೀನು ಪೋಯಾರ ಆಜನ ಪೋಂಡ ಆಜನ ಪೋಯಿರಿ ಅವು ಆರು ಏಪಲ್ಲ ಹೊರ ಬತ್ತಲ ಐ ಮೆಸೇಜ್ ಬಾರದು ಪೋಪಿನಿ ಯಾನೋಲ್ಲ ಇರಕ್ಕೆ ಬೇಜಾರಣ್ಣಂತೆ ಯಾನ್ ಪಂಡಿನ ಮೀನಿ ಭಾಸ್ಕರ್ ಸಾನಿ ಬತ್ತೀರ. ಹಾಯ್ ಭಾಸ್ಕರ್ ಬ್ರೋ, ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರೆ. ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತೀನಿ ಕೊಂಚ ಲೈಕ್ ಕೊಡ್ತು ಸಪೋರ್ಟ್ ಒಂಪ್ಲೆ ಒಣ ಸಾಂಡೆ ಇದಾದ ಸ್ಪೆಷಲ್ ಎನ್ನ ಒಣ ಸಾಂಡ್ ಬ್ರೋ ಸಂಪು ಒಣ ಸಾಂಡೆ ಈಗ ಏನಂದುಳ್ಳೇರು ಸಾರಿ ಎನ್ನಡ್ದಲ್ಲ ಬೇಜಾರಂಡ ಸೊ ಸಾರಿ ಸಂಪು ಬ್ರೋ, ಐ ಆಮ್ ಸಾರಿ. ಏಪಗಳ ಉಳ್ಳ ಒಣದುಳ್ಳೇರು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಹಾಲ್ ಅಪ್ಡೇಟ್ ಅಲ್ಪ ಅಪ್ಪಿ ಬಟ್ರೇನ ಅವು ಗೊತ್ತುಂಡು ಬಣ್ಣದಲ್ಲಿ ಓ ಅಂದೆ. ಅರ್ನ ಪಾತೆರ ಎಂಕ್ ಇಷ್ಟ ಆಯ್ಜಿ ಎನ್ನ ದೃಷ್ಟಿಡು ಅಂದೆ. ಓಕೆ ಓಕೆ ಆ್ಯಕ್ಚುಲಿ ನಮ್ಮದಾದೆ ಗೊತ್ತುಂಡೆ ನಂಗೆ ಹೊರ ಇಷ್ಟ ಆಯ್ಜಿನಲ್ಲ ಕೆಲವೇನು ನಮ್ಮ ಒಂಚೂರು ಅರಗಿಸ ಒಂದು ಪೋಡಾಪುಂಡು ಪಂಡ ಹೊರನೆ ನಮ್ಮ ಮಕ್ಳು ನೆರ್ರೆ ಆಪು ಜತೆ ನಂಗೆ ಸಪೋರ್ಟ್ ಮಂತೊಂದು ಪೇರಿ ಏಪಲ ಒಂಜಿ ದಿನದ ಅಲ್ಲ ಒಂಜಿ ಅಕ್ಕಲ ಬಾಯ್ದು ಬತ್ತಿ ಸಾತಿಗೆ ನಮ್ಮ ಮಕ್ಳಿಗೆ ಈ ಪೋಂಬೆ ಲಕ್ಕಂಬೆ ಅಂಚ ಪಂಡವು ಆತು ಒಂಜಿ ಸರಿ ತೋಜಿಂದ ಎನ್ನ ಒಂಜಿ ಅಭಿಪ್ರಾಯ ಅಂಚ ನಮ್ಮ ಮಕ್ಳಿಗೆ ಟೈಮ್ ಕೊರಡು ಒಂಜಿ ವೇಳೆ ಹಾಕ್ಳು ಬೊಚ್ಚಂದಿನದಲ್ಲ ಪಾತೆರೊಂದು ಇತ್ತೇನೆ ಬೊಕ್ಕ ಹಾಕ್ಲೇನು ಮೆಲ್ಲ ಇಂಜೆಕ್ಷನ್ ಕೊಡ್ತು ದೆಪ್ಪೋಡು ಮನಸಾಂಡಿ ಸುಮಿ ಅಕ್ಕ ನಕ್ಕುರು ಸುಕ್ಕ ಅವನು ಓ ಅಂದ ಈ ರೌಲ ತುರು ತಿಂಡ್ರ ಸುರುಮಂತರ ಅಪ್ಪಿ ಬಟ್ರೆನ ವನಸದ ಹಾಲ್ ಉಂಡತಿ ಅವು ಗೊತ್ತುಂಡು ಅವನದಲ್ಲಿ ಓ ಅಂದೆ. ಓಕೆ 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 ನಿಕ್ಕಳು ಒಂದು ಜಾಗ ಫಿಕ್ಸ್ ಮಾಡ್ಬಿಡ್ಲೆ ಕರೆಕ್ಟ್ ಎನ್ನ ಲೈವ್ ಉಂಟು ನಿಕ್ಲೆಗೆ ಒಂಜಿಂದು ಮೀಟಿಂಗಿಗೆ ಎನ್ನ ಲೈವ್ ಉಂಟು ಮೀಟಿಂಗ್ ನಿಕ್ಲೈತೆ
ಪಲ್ಲೆ ಓಲ್ ತಿಕ್ಕೋರು ಪಲ್ಯವೇ ಲೈವ್ ಬತ್ತಿನಕ್ಲೆ ರೆಸ್ಪೆಕ್ಟ್ ಕೊರಡು ಅಂದಂದು ರೆಸ್ಪೆಕ್ಟ್ ಸುರು ಕೊರಡು ಒಂಜಿ ವೇಳೆ ಒಂಜಿ ಸತ್ತು ಹತ್ತದ ಮೆಸೇಜ್ ಪಾಡೇಟ್ ಹಾಕ್ಲಿಕ್ಕೆ ಸರಿ ಆಪೇರ ತೂಗೋಡು ಒಂಜಿ ವೇಳೆ ಸರಿ ಆಪುಜೇರಿಂದಿತ್ತು ಹಾಕ್ಲೇನು ಪತ್ತ ಹಾಟಾವಂತ ನಾನು ಬೊಕ್ಕದಾಲಚ್ಚಿ ಅದೇ ಹೊರವರ ಎಂಚಿನ ಆಪುಂಡು ಗೊತ್ತೇನೆ ಬೈ ಮಿಸ್ಟೇಕ್ ಇಡ್ಲ ಒಂಜಿ ಮೆಸೇಜ್ ಬತ್ತು ಪೋಪುಂಡು ಅತನ ಒಂಜಿ ಸಂಪು ಚೈನಾ ಪೋದು ಬತ್ತೀನಿ ಒಣದಲ್ಲೇರು ಅಂದ ಸೋನಿಯಕ್ಕ ತೆಲ್ತಂದೊಲ್ಲೇರು ಸಂಪ ಮೇರೆ ಶಾಂತಕ್ಕ ದೂರ ಪೋತೇರು ಮಾರೆ ವೈದಿನೇಜಿ ಇನ್ನಿ ಜನ ಬೇಗ ಬೇಗ ಬತ್ತ ಲೈಕ್ ಕೊರಿ ಏರ್ ಪೂರ ನನ್ನ ಏರ್ ಬರ್ಪಿನಕ್ಲು ಉಳ್ಳಾರ ಗೊತ್ತು ಜೀವಂತ ಸ್ಪೋರ್ಟ್ ಬಕ್ಕ ಬಂದು ಅನ್ಪುನು ಸುಮಿ ಅಕ್ಕ ಇರೇಗ್ ಚೈನಾ ಅಚ್ಚ ನಕ್ಕೂರು ತಿಂದ್ರೆ ಚೈನಾಗದ ಈಗ ನೂಡಲ್ಸ್ ನಕ್ಕೂರು ನಮ್ಮ ಊರುಡು ಗಾಲ ವಾಡ್ರೆ ತಿಕ್ಕುನದ ಅವಿನಾಶ್ ಯಾನು ಎಲ್ಲಂಜಿ ಇಂಡೋನೇಷ್ಯಾ ಪೋಂದುಲ್ಲ ಅಂದೆ ಕಂಗ್ರ್ಯಾಚುಲೇಷನ್ ಬ್ರೋ ವೆರಿ ಗುಡ್ ಹ್ಯಾಪಿ ವೆಕೇಶನ್ ಏತು ದಿನಕ್ಕೆ ಬ್ರೋ ಯಾನು ದುಂಬುದ ಇಲ್ಲಿ ಪಂಡಿನಿ ಸೋನಿ ಭಟ್ರೆನಾ ಓ ಅಂದೆ ಶಾನು ಕುಡೊಂಜಿ ಲೈವ್ಡು ನೆಲೊಂದುಳ್ಳೇರು ಓ ಅಂದೆ ಓಕೆ ಓಕೆ ಆಂಡ ಪಾಸ್ಪೋರ್ಟ್ ಇಜ್ಜಿ ವಾ ಕಾಮಿಡಿ ಪಾಸ್ಪೋರ್ಟ್ ಒಂಜು ವಾರ ಬರ್ಪುನಿ ಪೋದು ಮನ್ಪುಳಿ ದಾದ ಎರಡು ಇರು ಇಂಡೋನೇಷ್ಯಾ ಇಂಚೆನೇನಾ ದಲ ಕೃಷಿತ ಬಗ್ಗೆ ಕಲ್ಪೆರ ಪೋಪಿನ ಅಥವಾ ತಿರುಗೇರ ಪೋಪಿನಿ ಎಡ್ಡುಂಡು ಇಂಡೋನೇಷ್ಯಾ ಮಲೇಷ್ಯಾ ಥಾಯ್ಲ್ಯಾಂಡ್ ಕಾಲೇಜ್ ಉಂಡಾ ಅಂಡ ಏರು ಶಾನ್ ಸಂಪು ಮೇರಿ ಶಾಂತಕ್ಕಯ್ಯ ಬಿಸ್ನೆಸ್ ಟ್ರಿಪ್ಪಾ ಓಕೆ 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 ಯಾನು ಪೋತೆ ಮಲೇಷ್ಯಾಗ ಇರ್ಪೋತಾರತೆ ಎಂಕಲು ಥಾಯ್ಲ್ಯಾಂಡ್ ಪೋತ ಮಾಲ್ಡೀವ್ಸ್ ಪೋತ ಸೋಕುಂಡು ಮಲೇಷ್ಯಾಗಲ ಪೋಡು ಇತ್ತುಂಡು ಅಂಡ ಇತ್ತಲ್ಲ ಅಡೆ ಪುರಾಣತೆ ನನಗೆ ಗೊತ್ತುಜ್ಜಿ ಓಕೆ ತೂಕ ಎರಡ ಆಂಡಲ ಕೇನ್ವೆ ಸಿಸ್ ಎರಡು ಆಂಡಲ ಕೇನ್ವೆ ಓಕೆ ಓಕೆ ನಿಕ್ಲು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಪ್ಲೇತ ಅಪ್ಪಾಗ ನಿಕ್ಲೆಗ್ ಎಂದುಕೊರ ಆಪುಂಡತೆ ಪಾತೇರ ಆಪುಂಡು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಪ್ಲೇತೆ ಸುಮಿ ಅಕ್ಕದಾದ ವಿಡಿಯೋ ಪಾಡ್ದಾರೆ ಪೊಸತ್ತು ಅವಿನಾಶ್ ಟಿಕೆಟ್ ಬೊಕ್ಕ ವಿಸಾ ಕೂಲಿ ಕೊಡಪುರ್ವೇರು ಓ ಅಂದೆ ಓಕೆ ಓಕೆ ಜಾಗ್ರತೆ ಫ್ಯಾಮಿಲಿ ಒಟ್ಟು ಪೋಯ್ನಾ ಇಜ್ಜೆ ಫ್ಯಾಮಿಲಿ ಒಟ್ಟು ಪೋತು ಜಾನ್ ಅಣ್ಣನಕ್ಕಲ ಫ್ಯಾಮಿಲಿದೊಟ್ಟಿಗೆ ಪೋತೀನಿ ಹೊರ ಎಂಕುಳೆ ಪೋತೀನಿ ಅನ್ನೆ ಯಾನ ಬೊಕ್ಕ ಅಣ್ಣನ ಮಗೆ ಬೊಕ್ಕವರ ಎನ್ನ ಅಣ್ಣನಕ್ಕಲ ಫ್ಯಾಮಿಲಿಲ ಯಾನ್ನ ಪೋತೀನಿ ಯಾಂಕಲು ದುಬೈ ಇಡುತ್ತೀನಿ ಅಕ್ಕಳು ಫ್ಯಾಮಿಲಿ ಉರುಡಿಲ್ಲ ಇರುತ್ತೆ ಬೊಕ್ಕ ಮಾತ ಎಲ್ಲ ಪೋರ ಖರ್ಚು ಜಾಸ್ತಿ ಫ್ಯಾಮಿಲಿಲೇ ತೋಪಣ್ಣ ಮಸ್ತ್ ಕಾಸು ಬೋಡಪ್ಪ ಅವು ಯಾನೊಂಜಿ ಸಡನ್ಲಿ ಎಂಕುಳೊಂಜಿ ಇಂದು ಮಂತ ಪೋಯ್ನಾತಿ ಓಕೆ ನವೀನನ್ನ ಅವನದು ಸಂಪು ಬ್ರದರ್ ಅವನದು ಥಾಯ್ಲ್ಯಾಂಡ್ ಎಂಚ ಸೋಕಾಪುಂಡ ಸೂಪರ್ ಉಂಡಿ ಪಾಡುಜಿ ದೋಸೆ ಉಂಡು ಉಪ್ಪು ದೋಸೆ ಶಾರ್ಟ್ ವಿಡಿಯೋ ಅಂದು ದೋಸೆ ನಾವು ಒಂದು ರೊಟ್ಟಿ ಎತ್ತ ಯಾನು ರೊಟ್ಟಿ ಅಂದಂತೆ ರೊಟ್ಟಿದಲ್ಲ ಗೊತ್ತೋಜಿ ನೆಂಕ್ ಸೋನಿ ಒಂಜಿ ಏತು ಸಾಂಗ್ ಪನ್ಪರ್ ಮಾರೆ ದಿನೋಕ್ಕೆ ಎಡ್ಡತೆ ಯಾರಿಗೆ ಇಷ್ಟ ಸಾಂಗ್ ಪನ್ಪಿನ ಎಂಕ್ಲ ಇಷ್ಟ ಆಂಡಲ ಎನ್ನ ಸ್ವರ ಒಂದು ಆಪುನ್ ಮಾರ್ರೆ ದೊಂಡೆ ಪೆರೆಪುನ್ ಜಾಸ್ತಿ ಪಂಡ ಫ್ಯಾಮಿಲಿ ದುಬೈಲಿ ಎಪ್ಪುಲೆ ಫ್ಯಾಮಿಲಿ ದುಂಬು ಇತ್ತೇರಿ 2-3 ವರ್ಷ ಇತ್ತೇರು ದುಬೈ ಎಲ್ಲಿ ಅಪ್ಪನಾಗ ಬಾಲೆ ಬೊಕ್ಕ ನಡುಟೋರ ಆಜಿ ತಿಂಗಳು ಕೊರೋನಾದ ಪಗ ಬತ್ತಿತ್ತೇರು ಬೊಕ್ಕ 2 ತಿಂಗಳು ಬತ್ತೇರು ಅವರ ಸೊ ಬರೊಂದುಪ್ಪೇರೆ ಪಲೋರು ಅಂಚ ಅಂಡೆಲ್ಲ ಲೆಪ್ಪೆರೆ ಮೂಲೆ ಸೆಟ್ಲಾಯರ ಆಪುಜಿ ಊರುಡು ಉಂದುಂಡತೆ ಇಲ್ಲ ಪುರ ಉಂಡು ಬೊಕ್ಕ ಶಾಲೆ ಉಂಡು ಅವು ದಾಯಿಗೆ ಕೋರಿದ ಸುಕ್ಕ ಪಾಡ್ರೆ ಆಯ್ಜ ಇಲ್ಲಿ ತಾಯಿ ಮಸಾಜ್ ಕಲ್ತಾರ ಯಾನ್ ತಾಯಿ ಮಸಾಜ್ ಕಲ್ತಿಜ್ಜಿ ತಾಯಿ ಮಸಾಜ್ ಮಲ್ಪದೆ ಅಲ್ಬರ್ದ ಬಾಯಿ ಬಾಡೋಳಿ ಸುಮಿ ಅಕ್ಕ ಬಾಡುದೋಳಿ ಅವು ಜ್ಯೂಸ್ ಪೂರ ಕೊರ್ಪೇರು ಮಸಾಜಿಡು ಅವು ಎಂಚಿನ ಎಲ್ಲೇ ಜ್ಯೂಸ್ ಕೊರ್ಪೇರು ನೀರು ಕೊರ್ಪೇರು ಬೋಡಂಡ
ಕೋರಿ ಸುಕ್ಕ ಮಾತ ಇಲ್ಲಡ್ಲ ಉಂಡು ಇತ್ತೆ ಅವನಲ್ಲಿ ಅಂದಿ ಇತ್ತೆ ಕೋರಿ ಸುಕ್ಕ ಮಾಮೂಲಿ ಆದ್ಮೇಲೆ ಶಾಂತಕ್ಕ ಬತ್ತೀರಿ. ಹಾಯ್ ಶಾಂತಕ್ಕ, ವೆಲ್ಕಮ್ ಟು ಲೈವ್ ಎಂಚೊಳ್ಳರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂದು ಲೈಕ್ ಕೊಡ್ತು ಸಪೋರ್ಟ್ ಮಾಡ್ಲಿ ಇಂಕ್ಳು ಇರೇನೆ ಕಾತಂತ ಒಳ್ಳೆರು ಶಾಂತಕ್ಕ ದಾನೆ ಬೈಜ್ಜೇರು ಒಂಜಿ ಲೈಕ್ ತಿಕ್ಕುದು ವರ್ನಲ್ಲ 34ನೇ ಲೈಕ್ ಆಪುನೊಂದು ಲೈವಿಗೆ ಜಾಯ್ನ್ ಆಯ್ಕ ಸಪೋರ್ಟ್ ಮಾಡಿ ಎಂಕ್ ಕೋಡಿದಾನೆ ಬಂಗುಡೆ ರೆಸ ನಾನು ಎಲ್ಲ ಬೇತೆ ಅನ್ನ ಬೆರಿಬೇನೆ ಪೂರ ಪೋಪುಂಡ ಮಸಾಜುಡು ಯಾನ್ ಬೆರಿ ಪೂರ ಮಂತದಿಜಿ ಯಾನ್ ಖಾಲಿ ಕಾರ್ ಮಂತೀನಿ ಕಾರ್ ಲೆಗ್ ಫುಲ್ ಮಸಾಜ್ ಮನ್ಪಾಜಿ ಅಲ್ಲ ಬುಡಿಯರು 2ನೇ ನಂಬರ್ದ ಪನೊಂದುಲ್ಲೇರು ಸೂಪರ್ ವಂಡರ್ಫುಲ್ ಪನೊಂದುಲ್ಲೇರು ಫೆಂಟಾಸ್ಟಿಕ್ ಪನೊಂದುಲ್ಲೇರು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಫುಟ್ ಮಸಾಜ್ ಪಂಡ ಕಾರ್ ನಮ್ಮ ಸೊಂಟೊಡ್ದು ಚೂರು ತಿರ್ತು ಗಂಟರ್ದು ತಿರ್ತು ಪೂರ ಎಡ್ಡೆ ಅವು ಎಣ್ಣೆ ಪುರ ಬಾರ್ದು ಸೋಕು ಎಲು ನರಂಬುನು ಪುರ ಅನ್ಪೇರು ಮಸಾಜ್ ಅನ್ಪೇರು ಕಜಿಪು ಫ್ರೆಶ್ ಈ ಅನ್ನಬ್ಬು ಅನ್ನೊಂದಿಲ್ಲೇರು ಶಾಂತಕ ಗುಡ್ ಅನ್ನೊಂದಿಲ್ಲೇರು ಶಾಂತಕ ನೈಸ್ ಲೈವ್ ಅನ್ನೊಂದಿಲ್ಲೇರು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಅಕ್ಷಯ್ ಕುಲಾಲ್ ಸಾರಿ ಅಕ್ಷಯ್ DML ಬತ್ತೀರಿ. ಡಾಕ್ಟರ್ ಅಕ್ಷಯ್ ವೆಲ್ಕಮ್ ಟು ಲೈವ್ ಎಂಚೊಳ್ಳರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ನಾಲಿಕ್ ಬಲ್ಲು ಕಟ್ಟದು ನೇಲೋ ಡಪಗ ಪೇನ್ ರಿಲೀಫ್ ಆಪುನು ಅನ್ನೋದು ಡಾಕ್ಟ್ರೇ ಈರೊಂದು ಎಡ್ಡೆ ಸಜೆಷನ್ ಕೊರ್ಪಿರ ಬಡ್ದು ಒಂದೇನು ಕೊರಿಯಡ್ಡೆ ಇಂಚ ಜನಕ್ಕಳು ಸೈವ ಯಾರ ಹಾಯ್ ಅಕ್ಷಯ್ ಬ್ರೋ ಒಣಂದಿಲ್ಲೇರಿ ಉಂಡರ್ ಅಕ್ಷಯ್ ಬ್ರೋ ಒಣಂದಿರು ಡಾಕ್ಟರ್ ಅಕ್ಷಯ್ ಉಳ್ಳ ಹೇಳೋ ಶಾಂತಕ್ಕ ಒಣಂದಿಲ್ಲೇರಿ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್. ಅಲ್ಲ ಡಾಕ್ಟರ್ನ ನಾಲಿಡ್ ಉಂದು ಅವ್ರು ತೋಜು ನೆಂಕು ಉಂಡಾ ಇಲ್ಲ ಫೋಟೋ ತಮ್ಮ ಇಂಜಿನ ಪೇರು ಟೆಟಸ್ಕೋಪ್ ಆಡ್ತಾರೆ ಓ ಇನ್ನು ದುರ್ಬಿನಿ ಪುಡೋದನ್ನ ಟೆಟಸ್ಕೋಪ್ ಉಂಟದೆ ಇರ್ನ ಅರ್ನ DP ಟೆಟಸ್ಕೋಪ್ ತೋಜು ನೇರೆ ಗಂಡಲ್ಲ. ಓ ಬಲ್ಲಿ ಟೆನ್ನಿಸ್ ಬಾಲ್ ಡಾಕ್ಟ್ರೇ ಬಾಲಾ ಓಕೆ ಓಕೆ ಜ್ವರ ಕಡಿಮೆ ಆಡಿ ಅಕ್ಷಯ್ ಬ್ರೋ. ದಯಾನಂದ ಬಂಗೇರ ಬತ್ತೀರ. ಹಾಯ್ ದಯಾನಂದರ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದೀರಾ ನಮ್ಮ ಲೈವಿಗೆ? ಯಾವ ಊರು ನಿಮ್ಮದು? ಅಲ್ಲ ಮುಂಚೆ ಬಂದಿದ್ದೀರಾ ಅಂತಲ್ಲ ನೋಡ್ತೇನೆ. ಬಂದಿದ್ದೀರಿ ಹೌದು. ಬಾಯನ್ನ ಕೋಡೆ ನೈಟ್ ಕೋಲ ನೇಮಗು ಪೋದಿತ್ತೆ. ಓಕೆ ಗೊತ್ತಾನು ಇಂಚೆನೆ ಕೇಂಡಿನಿ. ಓಕೆ ದಯಾನಂದನ್ನ ವನಸಾಂಡೆ ಇದಾದ ಸ್ಪೆಷಲ್ ಬುಕ್ಕ ಇರಿಗೆ ಎನ್ನ ಪರ್ಮನೆಂಟ್ ಸೊಲ್ಯೂಷನ್ ಕೊರ್ನ ನಿಕ್ಲೆಗು ಪೂಜೆ ಒಣಂದ್ರೆ ಪಡ್ತೆ ಕಮ್ಮಿ ಆತಳು ಅಕ್ಕ ಅವನಲ್ಲೇರ ಅಂದೆ. ಹೃದಯದಲ್ಲಿ ಇದೆ ನಿದು ನದಿಯೊಂದು ಓಡಿದೆ ಕಲಕಲನೆ ಕಲರವ ಸೇರಿ ಹೊಸ ಹರುಷ ಹೂವರಿಲಿ ನದಿಯೊಂದು ಪ್ರೇಮ ಗೀತೆ. ಬರ್ಸ ಉಂಡು ಅಕ್ಕ ಅಲ್ಪ ಉಂಡೆ ಸಂಪು ಬೇತೆ ಲೈವ್ ಪೋಂಡ ನೆತ್ತೆರೆ ನೇಲೆರೆ ಒಣದಲೇರು ಅಪ್ಪು ಸೆಟ್ರು ಓಲೇರಿಗೆ ಏನಂದರೆ ಅಪ್ಪು ಸೆಟ್ರು ಬೈಜೇರಿ ನೀ ಧ್ವನಿ ಪ್ರಣಯಂ ಬರ್ತೀರಿ. ಹಾಯ್ ಧ್ವನಿ ಪ್ರಣಯಂ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟಿದ್ದೀರಿ ಅಂತ ಭಾವಿಸುತ್ತೇನೆ. ಧನ್ಯವಾದಗಳು ನಿಮಗೆ. ಊಟ ಆಯ್ತಾ ನಿಮ್ಮದು? ಏನು ವಿಶೇಷ? ಮತ್ತೆ ಶಾಂತಕ್ಕ ಜೋರು ಮೂಲು ಅಕ್ಷಯ್ ಬ್ರೋ ಒಣದಲೇರು ಜೋರುಂಡ ಬಾಂಬೆಡ್ ಅಂದಿಗೆ ಬಾರಿ ನೀರಿಗೈತೆ. ಊಟ ಮಾಡಿದ್ದೀರಾ? ಹೌದು, ನಾನು ನಮ್ಮದು ಊಟ ಆಯಿತು ಧ್ವನಿಯವರೇ. ನಿಮ್ದು ಆಯ್ತಾ ಊಟ? ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನೆಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.
ಅನ್ನಿಸುತ್ತಿದೆ ಯಾಕೋ ಇಂದು. ಜಸ್ಟ್ ಆಯಿತು ಸರ್, ಥ್ಯಾಂಕ್ ಯು, ವೆಲ್ಕಮ್. ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ಆಹಾ ಎಂಥ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಇಂದು. ಸುರಿಯುವ ಸೋನೆಯೂ ಸೂಸಿದೆ ನಿನ್ನದೇ ಪರಿಮಳ, ಇನ್ಯಾರ ಕನಸಲು ನೀನು ಹೋದರೆ ತಳಮಲ. ಪೂರ್ಣ ಚಂದಿರ ರಜ ಹಾಕಿದ ನಿನ್ನಯ ಮೊಗವನು ಕಂಡ ಕ್ಷಣ, ನಾ ಖೈದಿ ನೀನೇ ಸೆರೆಮನೆ. ತಬ್ಬಿ ನನ್ನ ಅಪ್ಪಿಕೊಮ್ಮೆ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಇಂದು. ಥ್ಯಾಂಕ್ ಯು. ಕೋಸ್ಟಲ್ ಬೈಜೇರಿ ನೀನು ಬೈಜೇರಿ ಕೋಸ್ಟಲ್ ಜೆತ್ತೆರ ಅಂದು ಇನ್ನು ಬೇಗ ಶಾಲೆ ಉಂಡತ್ತ ಅಲ್ಲೇ. ಬನ್ನಿ ಬನ್ನಿ ಜನರೇ ಮನದಲ್ಲಿ ಯಾನೀನಿ ಮನ್ಪುಜಿ ಲೈವ್ ಮನ್ಪುಜಿ ಬಂದಿತ್ತೆ ಬೊಕ್ಕ ಟೆಸೋಸ್ಕೋಪು ಅವು ಕಮ್ಮಿದ ಟೆಸೋಸ್ಕೋಪ್ ಅಂಚ ತೋಜಿ ಮನದಲ್ಲಿ ಓ ಅಂದ ಹೆಂಗೆ ದಾನ ದೀತಿಲಕ ತೋಜು ಅಂಡಲ್ಲ ಅಂದ ಹತ್ತಂದು ಕಣ್ಣ ಕಡೆ ಗೊತ್ತಾಪುಜಿ. ಹಾಯ್ ಸವನೂರ್ ಅವರು ಬಂದರು. ಹಾಯ್ ಸವನೂರ್ ಅವರೇ, ವೆಲ್ಕಮ್ ಟು ಲೈವ್. ಎಲ್ಲಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ಮೈಕ್ ಉಂಟು ಸರ್, ಮೈಕ್ ಕೆಲವರು ಬೇಡ ಅಂದರು, ಅದಕ್ಕೆ ನಾನು ಇಟ್ಟಿದ್ದೇನೆ ಕೆಳಗೆ. ಎಂಚಿ ಸ್ವರಯ ಗೋಪಾಲಣ್ಣ ಅಂತಿದ್ದಾರೆ ಅಕ್ಷಯ್ ಕುಮಾರ್ ಅವರು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸವನೂರ್ ಅವರು ಹಾಯ್ ಅಂತಿದ್ದಾರೆ. ಊಟ ಆಯಿತು ಸರ್, ನಮ್ಮದು ಆಯಿತು, ನಿಮ್ದು ಆಯ್ತಾ ಊಟ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಊಟ ಆಯಿತು ನಮ್ಮದು. ಒಂದು ನಿಮಿಷ ಮಾತಾಡಿ, ನಾನೊಂದು ಕಣ್ಣು ಕ್ಲಿಯರ್ ಮಾಡಿ ಬರ್ತೀನಿ ಸ್ವಲ್ಪ. ಕಣ್ಣು ಕಣ್ಣು ಮೀಟಿದೆ. ತೇಲುತ್ತಾ ಓಡಿದೆ. ಸುಮಿಯಕ್ಕ ಒಂಜೆಗೆ 50 ರೂಪಾಯಿ ಬಂಗುಡೆಗೆ ಒಣದಲ್ಲಿ ಅಂದ ಯಾನ್ ಕೋಡೆ ರೆಡ್ ಬಂಗುಡೆಗೆ ಅಂತೆ 10 ದಿರಮ್ಸ್ ಮೀಡಿಯಮ್ ಸೈಜ್ 4 ಪೀಸ್ ಆತನು ಮಾತ್ರ ಟೋಟಲ್ ಎನ್ಮ ಪೀಸ್. ದುಬೈಡ್ 1 kg ಏತಿತ್ತೆ ರೇಟ್ ಆತಂಡು 1 kg 22 ದಿರಮ್ಸ್. ಎನ್ನ ರೆಡ್ ಬಂಗುಡೆ ಅರ್ಧ kg ಇರ್ಲ ಕಮ್ಮಿ ಇತ್ತು 22 ಇಂಟು 25 ಪಂಡ 550 ರೂಪಾಯಿ 1 ಕಿಲೋ ಕೂರ್ದ. ರೆಡ್ಡೆಗೆ 10 ದಿರಮ್ಸ್ ಆತನಾ ರೆಡ್ ಬಂಡ ಒಂಜಿ 450 ಗ್ರಾಮ್ ಅಂಚನ ನಾನು ಎತ್ತೇನೆ ಇದನ್ನ 11 ದಿರಮ್ಸ್ ಆಪುಂಡು ಅರ್ಧ kg 440 ಗ್ರಾಮ್ಸ್ ಅಂಚನ ನಾನು ಎತ್ತೇನೆ. ಬಟ್ ಓಕೆ ಎನ್ಮ ಪೀಸ್ ಆಂಡು ರೆಡ್ ಪೀಸ್ 4 ಪೊಡ್ತು. ಬೇಗ ಬೇಗ ಕಾಮೆಂಟ್ ಮಾಡಿ. ಹೌದು ಊರುಡು 1 ಬಂಗುಡೆಗೆ 50 ರೂಪಾಯಿ ಆಯ್ತು. ಮೂಲು 1 ಬಂಗುಡೆ 128 ರೂಪಾಯಿದೆಲ್ಲ ಕಾಪು ನಾಳೆ ಕೊಡು ರೆಡ್ಡೆ ಕಿರ್ನು ತೈವ.
ಐಕೆ ದುಬೈಡ್ ದಿನೋಲ ಕಚ್ ಪನ್ಪೆರಜ್ಜಿ 2 ದಿನ ಕೊರ ಕಚ್ ಪನ್ಪುನಿ ಏನು ಭೂತಾಯಿ ಭೂತಾಯಿಗೆ ಕೊಡೆ ಎತ್ತಿತ್ತು ಗೊತ್ತುಂಡೆ 17 ದಿನಾಂಶದ ಎತ್ತುಂಡೆ 17 ದಿನಾಂಶಂಡ ಇಂಟು 25 450 ರೂಪಾಯಿ 1 ಕಿಲೋ ಭೂತಾಯಿ ಎಲ್ಲೆಲ್ಲೇ ಭೂತಾಯಿ ಮಸ್ತ್ ರೇಟಾ ಮುಲ್ಪ ಪೂರ ಹೊರ ಖಾಲಿ ಬೋದು ಮೀನು ತೂದು ಬರ್ಪಿನಿ ಕೈ ಬಾಟ್ರೆ ಪೊಡಿ ಅಪ್ಪನಕ್ಕೆ ಮಲ್ಲ ಭೂತಾಯಿ ಐತಿ ಎಲ್ಲೆಲ್ಲೇ ಭೂತಾಯಿ ಒಮ್ಮನ್ ಭೂತಾಯಿ ಏತು ಒಮ್ಮನ್ ಭೂತಾಯಿ ಓ ಮಲ್ಲ ಮಲ್ಲನ ಅವು ಗೊತ್ತು ಜಲ್ಪ ಒಂಜಿ ಭೂತಾಯಿ ಇತ್ತೇನೆ ನಾನು ಕೇಂಡಿ ಜಲ್ಪ ಸ್ಟಿಕ್ಕರ್ ಬಾರ್ದಿತ್ತೇನೆ 17 ದಿನಾಂಶ ಆ ತುಂಡ ಅಂದಿ ಪೊಂಡೋಟ್ ರೇಟಿ ತರಕಾರಿ ಬೊಂಡಗೆ ಏತು ಗೊತ್ತುಂಡೆ 15 ದಿನಾಂಶ ಅವಲ ಸರಿ ನುಂಗುದಿನ ಬೊಂಡ ಎಡ್ಡೆ ಪಜ್ಜಿ ಬಂಡತ್ ಒಂತೆ ಬಾಡು ದಿನ ನುಂಗುದಿನ ಪುರ ಒಮನೆಡ್ದು ಕನ್ನಲೆಗೆ ಒಮನೆಡು ಕೇಳನೆ ಅವನದಲ್ಲಿ ಒಮನೆಡು ಏರುಳ್ಳೇರಿತ ಒಮಂದಾರು ಬರ್ಪುಜೇರತ್ತ ನಮ್ಮ ಮೇರ್ ಬರೋಂತೇರು ಒಂಜಿ ಶೆಟ್ರ್ ಬರೋಂತೇರು ಆರು ಬರ್ಪುಜೇರು ಬೊಕ್ಕ ಮೇರೆ ನಮ್ಮ ಮನುವಣ್ಣೆ ಯಾರ ಪುದಾರು ಬಾಟ್ಲಿಗೆ ಏನಂತೇರು ಆರ್ಲ ಬರ್ಪುಜೇರು ಐಕೆ 2 kg ಕೋರಿ ಬರ್ಪುಣು ಮೂಲು ಒಂದಿ ಸ್ವಲ್ಪ ಕೋರಿಗಳೈತೆ ಕಮ್ಮಿ 17 ಕಮ್ಮಿ ಇಜ್ಜಿ 17 ಅಂಚ ಮಿನಿಮಮ್ ಅವೇ ಪೂರ ಈ ಲಡಾಯಿ ಆಯ್ಬೇಕಂಡತೆ ಒಯ್ತಲ್ಲ ವಿಷಯ ಪಾತೆರಜ್ಜಿ ಟೊಮೆಟೊ ಇಜ್ಜಂದೆ ಟೊಮೆಟೊ ಸಾರು ಮನ್ಪಗ ಅಂದ ಹಾಕೊಂಡವ್ರು ಆಜಿ ದಿರಮ್ಸ್ 5 ದಿರಮ್ಸ್ ಪೂರ ಟೊಮೆಟೊಗೆ ಹೆಂಚಿನೇ ನನ್ನ ಕಮ್ಮಿ ಆಗ ನನ್ನ ಪೂರ ಬರ್ಪುಂಡಿತೆ ಓಲ್ಡ್ ಸ್ಟಾಕ್ ಪೂರ ಬರ್ಪುಂಡು ಪೂರ ಕುಕ್ಕುಗು ಪೊಯ್ಸತ್ತಿ ಪೂರ ಕುಕ್ಕುಂಡತೆ ಈ ಪಾಕಿಸ್ತಾನಿ ಕುಕ್ಕು ಪೂರ ಆಜಿ ದಿರಮ್ಸ್ ತಿಕ್ಕೊಂತು ಈ ಸತಿ 17 ದಿರಮ್ಸ್ ಐಕ್ ಒಂಜಿ kg 5 ದಿರಮ್ಸ ಟೊಮೆಟೊಗೆ ಹೊರವರ ಹೊರವರ ಆಜಿ ಟೊಮೆಟೊದ ಗಿಡ ನಡ್ಲಿ ಅಂದಿಯೇ ಊರುಡಿಜ್ರಲ್ಲ ಟೊಮೆಟೊದ ಗಿಡ ನಡ್ಲಿ ಮೂಲ ಆಪುಚಿ ಎಂಗ್ಲೇ ಬಾಲ್ಕನಿ ಪುರದ ಆಲಜ್ಜಿ ಇತ್ತೆ ಸುದ್ದಿಜ್ಜಿ ಇತ್ತೆ ಲಡೈದ ಸುದ್ದಿಜ್ಜಿ ಅಂತ ಆಂಡತ ಏನ ಒಂದು ಪುನಃ ಪೊತ್ತ ಇರತ್ತ ಅದೇನು ಪೊತ್ತ ಇರ ಏರೇ ಗೊತ್ತು ಸೌದಿರ್ದು ಬರ್ಪುಜ ಬರ್ಪುಂಡು ಒಲ್ಪರ್ದು ಬರ್ಪುಂಡು ಎಂಗ್ಲೇ ಗೊತ್ತಾಪುಜಿ ಪಂಡ ಕೆಲವು ಉಪ್ಪುಂಡು ಅಲ್ತ ಪ್ರಾಡಕ್ಟ್ ಮುಲ್ತ ಪ್ರಾಡಕ್ಟ್ ಪಂಡು ಉಪ್ಪುಂಡು ಅಂಚೆ ಉಪ್ಪುಂಡು ಬೇತೆ ಕೊಡ್ದಪ್ಪುಂಡು ಅಂಡ್ ನಮ್ಮ ಇಂಡಿಯಾದಕ್ಕೆ ಇಂಟ್ರೆಸ್ಟ್ ಮಾಡ್ಬೋತೆ ಇಂಡಿಯನ್ ವೆಜಿಟೇಬಲ್ಸ್ ಇಂಡಿಯನ್ ಚಿಲ್ಲಿ ಇಂಡಿಯನ್ ಗಾರ್ಲಿಕ್ ಇಂಡಿಯನ್ ಜಿಂಜರ್ ಅವು ಪುರ ಐಕ್ ಪುರ ರೇಟ್ ಜಾಸ್ತಿ ಚೈನಾದ ಪುರ ಅಂತ ಕಮ್ಮಿ ತಿಕ್ಕುಂಡು ಗಾರ್ಲಿಕ್ ಅವು ಪುರ ಅವ್ಲು ಮಲ್ಲ ವೆಜಿಟೇಬಲ್ ಫಾರ್ಮ್ ಉಂಡು ಅವು ಮೂಲ ಉಂಡಿ ದುಬೈಡ್ಲ ಉಂಡು ಯಾನೋರ ಪೋಯರ ಉಂಡು ನನ್ನವರ ಐಕ್ ಇತ್ತೆ ಸೆಕೆ ಉಂಡು ಯಾನು ವೀಡಿಯೋ ಪಾಡ್ರೆ ಉಂಡು ಹೆಂಗೆ ಕಲ್ಪ ಹೋದು ಮಲ್ಲ ಫಾರ್ಮ್ ಉಂಡು ಮೂಲ ಅಲೆ ಉಂಡು ನನ್ನ ಒಂಜೊಂಜಿ ವೀಡಿಯೋ ಪಾಡ್ರೆ ಉಂಡು ಹೆಂಗೆ ತಿರ್ಗದು ಅಡೆ ಪೋಯರ್ಲ 50 ದಿರಮ್ಸ್ ಎಂಟ್ರಿ ಫೀಸ್ ಅವು ಪೂರ ಮಂಚಾದ ವೀಡಿಯೋ ಪಾಡ್ರೆ ಬಂಗ ಜಿನ ಏತ್ಲ ಜಾಗ ಉಂಟು ಮಾತಾ ಕೊಟ್ಟಿಲ್ಲ ಎಂಟ್ರಿ ಫೀಸ್ ಉಂಟು ಡಾಲರ್ ಬತ್ತಂಡೆ ಡಾಲರ್ ಬರ್ಪಿನೇಡ್ದು ಎನ್ನ ಡಿಮಾನಿಟೈಸ್ ಆದಿತ್ತನತಿ ಅವಿತ್ತ ಇನಿ ಅಪ್ಲೈ ಬಟನ್ ಬತ್ತಂಡು ಅಪ್ಲೈ ಮಂತೆ ನನ್ನ ತೂವೋಡು ಹೆಂಚಿನ ಆಪುಂಡು ರೀ ಅಪ್ಲೈ ಕಡಿಮೆ ನನ್ನ ಅಲ್ಪ ಒಯ್ಕು ಪೂರಕ್ಲ ರೇಟ್ ಜಾಸ್ತಿ ಕಡಿಮೆ ಅಂದ ದಾಲಜ್
ಒರೊರು ಆಫರ್ದ ಮಿತ್ತೊಪ್ಪುನು ಅಕ್ಲೆಗ್ ಒಂಜಿ ವೇಳೆ ಕಂಟೈನರ್ ಕಮ್ಮಿ ಬತ್ತಂಡ ಕಮ್ಮಿಡು ಅತ್ತಂದಂಡ ಒಂಜಿ ವೇಳೆ ಆಫರ್ಡ್ ಅಲ್ಲ ಕಂಟೈನರ್ ದಕ್ಕಲು ಕೊರಿಯಡ ಪಂಡ ಬೇಗ ಎಕ್ಸ್ಪೈರಿ ಆಪುಣದು ಇತ್ತು ನಕಲು ಜಾಸ್ತಿ ಬೊಕ್ಕ ಐಸಿರ್ದಿಯರ ಆಪು ಜತೆ ಅಂಚ ಆಫರ್ ಪಾಡುವೇನು ಅಪ್ಪ ಒರೊರು ಕಮ್ಮಿ ಇಪ್ಪುನು ನೀರುಳ್ಳಿ ಪೂರ ಅಂಡ ಆತ ಎಡ್ಡೆ ಅಪ್ಪುಜಿ ಪೂರ ಬೆಚ್ಚೆ 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 ಆದಿಪ್ಪುನು ಓ ಫಾರ್ಮಡ್ ಗೊತ್ತುಜ್ಜಿ ರೇಟ್ ಅಡೆ ಪೋತುಜಿ ಅನು ಜಸ್ಟ್ ವೀಡಿಯೋ ತುದಿತ್ತೇನು ಹೊರ ಪೋಡುಂದು ಅವು ಅಂಚ ಮಾರುವೇರು ಅಲ್ಪ ಅರ್ಧದಲ್ಲದೆ ತೊನ ಕೊರುವೇರು ನಾನು ಪೂರಾ ಐಟಮ್ ಉಪ್ಪಂದ ಅವಳು ಕೆಲವು ಒವ್ವು ನಮ್ಮ ಮುಲ್ಪ ಆಪಿನ ಉಂಡತೆ ಅವೇನು ಕೊರುವೇರು ಟೊಮೆಟೊ ಉಪ್ಪು ಬೊಕ್ಕ ಕ್ಯಾರೆಟ್ ಅವು ಪೂರ ಅಂಚ ಅಂಡಲ್ಲ ಅವಳ ಕಾಸುಪ್ಪು ಗೊತ್ತುಜ್ಜಿ ದಾದಂದು ಅವು ನನ್ನವರ ಪೋಂಡ ಗೊತ್ತಾವು ಪೋಯರಂಡು ವರ ಪಂಡಲ ಮುರಣಿಂಜಿ ಮ್ಯಾಂಗೋ ಮೇಲೆ ಬತ್ತಿತ್ತು ನಾವು ಪೋತ ಎಂಕುಲ ಆಯ್ತಾ ವೀಡಿಯೋ ಬಂತದೇನೆ ಎಲ್ಲ ಪಾಡುವ ಎಲ್ಲಿ ಒಂಜಿ ಊರ್ದು ಮ್ಯಾಂಗೋ ಮೇಳ ಕುಕ್ಕುದ ಮೇಳ ಹತ್ತಿನ ದುಬೈಡ್ಲ ಓಜನೆಲ್ಲ ಅಡಿಗೆ ಆಡಿದ ಅದೇ ಸ್ಪೆಷಲ್ ಇರೇಗಿ ಲುಲ್ಲುಡತ್ತಿ ಎಂದಿಟ್ಟು ಪುಜೇರಡ್ ಕೊರ್ಫಗಾನ್ ಒಂಜರೆ ಗಂಟೆ ಸಾದಿತ್ತು ಮಾರ್ರೆ ಎಂಕ್ಲೆಗೆ ಚಪಾತಿ ಓ ಅಂದೆ ವೈಟ್ ಕಮ್ಮಿ ಲುಲ್ಲು ಸಫಾರಿಡ್ ಎಡ್ಡೆ ಪುಣ ಐಟಮ್ ಪೂರ ರೇಟ್ ಕಮ್ಮಿ ಬಂದಿಜ್ಜಿ ಹೊರವರ ಕಮ್ಮಿ ಇಪ್ಪುಂಡು ಹೊರವರ ಆಫರ್ ಉಪ್ಪುಂಡು ಮಾತ ಕೊಡಿಲ್ಲ ಒಂಜೇಲಕ್ಕೆ ಅವು ಅಕ್ಕಳು ಮಾರ್ಕೆಟ್ ಬಂಡ ಒಂಚೂರು ಮಿತ್ತಿದ ಎತ್ತು ಬಂದ್ವಿ ರಾತೆ ಬೊಕ್ಕ ಪೂರ ಸಾಧಾರಣ ಸೇಮ್ ಉಪ್ಪುಂಡು ಮಾತ ಕೊಡಿಲ್ಲ ಕ್ಯಾರಿ ಫಾರ್ವರ್ಡ್ ಲಂಚನೆ ಲುಲ್ಲುಡ್ ಲಂಚನೆ ಕ್ಯಾರಿ ಫಾರ್ವರ್ಡ್ ಪೂರ ಜಾಸ್ತಿ ವೆಜಿಟೇಬಲ್ಸ್ ಪೂರ ಪೂಜಿ ಇಂಡಿಯಾದ ನಮ್ಮ ಲುಲ್ಲು ನೆಕ್ಸ್ಟೋದಲಕ ಅಂಡಲ ವೆಜಿಟೇಬಲ್ ಪೂರ ಸಫಾರಿಡ್ ಎಡ್ಡೆ ಉಂಡು ಫ್ರೆಶ್ ಬರ್ಪುಂಡು ಸೂಪರ್ ಉಪ್ಪುಂಡು ಪದುಪೆ ಅವು ಒಂದು ಪೂರ ಪಗೆಲ್ಡ್ ಪೋಡುವ ರಶ್ ಉಪ್ಪುಡು ಮಂಡ್ರೆಯಲ್ಲಿ ಐತರದಾನಿ ಪೂರ ಇತ್ತ ಮಸ್ತ್ ಸಮಯನ ಪೋತು ಜಂಕುಲು ಅಜಯ್ ಮುಂತಿರೋ ಬತ್ತೀರ ಹಾಯ್ ಅಜಯ್ ಬ್ರೋ ವೆಲ್ಕಮ್ ಟು ಲೈವ್ ಏನು ಚೊಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಊಟ ಆಯ್ತಾ ನಿಮ್ಮದು ಏನು ವಿಶೇಷ ನೆಕ್ಸ್ಟೋಡು ಎಡ್ಡೆ ಇಪ್ಪುಂಡು ಅಂದೆ ನೆಕ್ಸ್ಟೋಡು ಸೂಪರ್ ಉಪ್ಪು ಸಿಟಿ ಸೆಂಟರ್ ಉಂಡು ಅವಳು ಬೊಕ ಏತುಂಡು ಸಿಟಿ ಸೆಂಟರ್ ಬೋಡ್ತಿನಾತುಂಡು ಅಲ್ಪ ಉಂಟು ಅಶು ಅವರು ಬಂದರು ಆಯ್ ಕೇಶವಣ್ಣ ವೆಲ್ಕಮ್ ಟು ಲೈವ್ ಎಂಚ ಒಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಒನ್ಪ್ಲೆ ಒಣ ಸಂಡೆ ದಾದು ಸ್ಪೆಷಲ್ ಸಂಪು ಹಾಯ್ ಪಣದಲ್ಲಿ ನೆಕ್ಸ್ಟು ಪಾಪದಕ್ಲೆಗೆ ಪೂರ ಎಡ್ಡೆ ಉಂಡು ರೇಟ್ ಪೂರ ಪಂಡ ವೆಜಿಟೇಬಲ್ಸ್ದ ಪೂರ ರೇಟ್ ಸೇಮ್ ಬರ್ಪುಂಡು ಬಟ್ ಇಂಚ ಡ್ರೆಸ್ ಪೂರ ಕಮ್ಮಿ ದಕ್ಕಲ್ನ ಬೋರ್ಡನ ಕಮ್ಮಿದ ಉಂಡು ಜಾಸ್ತಿದ ಬೋರ್ಡನ ಜಾಸ್ತಿ ಅಂಚ ಪೂರ ಉಂಡು ಉಪವಾಸ ಅನ್ನ ಮಾಡೋದಿಲ್ಲ ಓ ಉಪವಾಸನೇ ಹೌದಾ ಮರ ಎಂಕು ಉಪವಾಸ ಕುಳ್ಳೇರ್ನ ಆಪುಜಿ ಮಾರ್ರೆ ಅವೇ ಮಲ್ಲ ಪ್ರಾಬ್ಲಮ್ ಓಲಾ ನೇಲುದು ಬತ್ತನು ಬಣ್ಣದಲ್ಲಿ ಮಲ್ಲೆಚ್ಚಿ ಅರೆಗಳೊಂಜಿ ಚಾನ್ಸ್ ಪಾಪ ಕೊರ್ಕಾರು ನಮ್ಮ ಅವಲೇ ಇತ್ತಡೆ ಅರೆಗೋಲ ಬೇಜಾರಂಡ ಬೇತೊಂಚೂರು ಕೋಡಿ ಪೋದ್ ಬರೋಡು ಒಂದು ಅಂಚ ಲೇಟು ಅಂತೆ ಗಿರಾಕಿ ಜಾಸ್ತಿ ಬರ್ಸಾಗ ಅಂದೆ ವೆರಿ ಗುಡ್ ಗಿರಾಕಿತ್ತ ನೆಡ್ಡದೆ ಲೈಕ್ ಡನ್ ಪಣದಲ್ಲಿ ಶಾಂತಕ್ಕ ಅಂದು ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ ಮಳೆಹಾಡಿನ
ನೇಲಿಯೇ ರೆಡ್ ಮೆಸೇಜ್ ಪಾಡ್ದು ಬಣನುಲ್ಲೇರು ಬೇಜಾರಿಗೆ ಅನ್ನ ಸಂಪುಗು ಅಂದಿ ಬೇಜಾರಿಗೆ ಎನ್ನಡ್ದತೆ ಯಾನ್ ಪಂಡಿನ ಬೇಜಾರು ಅಂಡಿಗೆ ಗೊತ್ತಾಣ ಇಂಕ್ ಇರ್ನ ದಾದ ಉಪ್ಪು ಕರಿ ಬೆಂಡಿಯ ವನಸ್ಸಿಗೆ ಇಜ್ಜಿ ನೀ ಬಂಗುಡಿದ ರಸ ಎಲ್ಲೇ ಆಂಡ ಉಪ್ಪು ಕರಿ ಉಂಟು ಬೆಂಡಿಗಾಯಿ ಎಲ್ಲವೂ ಮನ್ಪೋಡಪ್ಪ ಬಯ ದಿನಾಣ ಮಸ್ತ್ ದಿನಾಣ ಬೆಂಡಿಗಾಯಿ ದಿನಂದೆ ಅನ್ನ ಟುಗೆದರ್ ಕರೆ ಹೇಗೆ ಮಾಡೋದು ಟುಗೆದರ್ ಹೇಗೆ ಗೊತ್ತು ನೀವು ಲೈವಲ್ಲಿ ಹೋಗ್ತೀರಲ್ಲ ಲೈವ್ಗೆ ಹೋಗುವಾಗ ಲೈವ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪಬ್ಲಿಕ್ ಮಾಡ್ತೀರಲ್ಲ ಪಬ್ಲಿಕ್ ಮಾಡಿ ಆದಮೇಲೆ ಕೆಳಗಡೆ ಒಂದು ಟುಗೆದರ್ ಅಂತ ಉಂಟು ಲೈವ್ ಟುಗೆದರ್ ಅಂತ ಅದು ಬಟನ್ ಉಂಟು ಪುಷ್ ಬಟನ್ ಅದನ್ನು ಆನ್ ಮಾಡಬೇಕು ಆನ್ ಮಾಡಿ ಕಂಟಿನ್ಯೂ ಕೊಡುವಾಗ ನಿಮಗೆ ಒಂದು ಲಿಂಕ್ ಸಿಗ್ತದೆ ಆ ಲಿಂಕನ್ನು ಕಾಪಿ ಮಾಡಿ ನೀವು ನಿಮ್ಮ ಪೋಸ್ಟಲ್ಲಿ ತಂದು ಹಾಕಬೇಕು ಪೋಸ್ಟಲ್ಲಿ ಪೋಸ್ಟ್ ಮಾಡಬೇಕು ನಂತರ ಯಾರಾಗಾದರೂ ನೀವು ಹೇಳಿದರೆ ಪೋಸ್ಟಿಗೆ ಹೋಗಿ ಅವರು ಕಾಪಿ ಮಾಡಿಕೊಂಡು ಎಂಟ್ರಿ ಆಗಲಿಕ್ಕೆ ಆಗ್ತದೆ ಮತ್ತು ನಿಮಗೆ ಒಂದು ಮೆಸೇಜ್ ಬರ್ತದೆ ಯಾರಾದರೂ ಬಂದರೆ ಹ್ಯಾಡ್ ಅಂತ ಬರ್ತದೆ ಆಗ ಆ್ಯಡ್ ಬಟನ್ ಕ್ಲಿಕ್ ಮಾಡಿದರೆ ಆಯಿತು ಶಾಂತಕ ಏಪಲದ ಇಲ್ಲಾಗ ಪೋದು ಬರ್ಪುಣಿ ಅನ್ನೋದಿಲ್ಲ ದಾದ ಪಂಡರ ಅಣ್ಣ ಎಂಕ್ ಬೆಂಡೆಗಾಯಿ ಪಂಡ ಅಂತೆ ಒಂತೆ ಪಿರ ಅಂದೆ ಏರ್ ಕೇಶವ್ ಬ್ರೋ ಜಗದೀಶ್ ಬ್ರೋ ಬರ್ತೀರ ಹಾಯ್ ಜಗದೀಶ್ ಬ್ರೋ ವೆಲ್ಕಮ್ ಟು ಲೈವ್ ಎಂಚ ಉಳ್ಳರು ಎಂಚಿನ ಗೊತ್ತುಂಡೆ ಎಕಡವರಿ ಬತ್ತಿತ್ತೆ ರಾಜೇಶ್ ದೇವಾಡಿಗೆ ಬಂದು ಉಳ್ಳಿರುತ್ತೆ ಯಾರು ಬತ್ತೇರು ಯಾರು ನಂಗೆ ಸಪೋರ್ಟ್ ಅನ್ಬೇರಿ ಏಪಲ ಬರ್ತದೆ ಆರು ಬಂಡೇರು ಯಾನಿತ್ತೆ ಜಾಸ್ತಿ ಲೈವ್ ಬರ್ಪುಜಿ ನಿಗಲ ಟುಗೆದರ್ ಉಪ್ಪುಣದ ಇಂಕ ಆತ ಸರಿ ಆಪುಜಿ ಅವು ಬಂಡೇರು ಮೆಸೇಜ್ ಪೂರ ಓದುಜಿ ಅಂಚದ ಅದ್ರ ಪಂಡೇರು ಐಕ್ ಏನು ಪಂಡೆ ಹೌದಾ ಓಕೆ ನೋಡುವ ಇನ್ನು ಅದರ ಬಗ್ಗೆ ಏನಾದರೂ ಯೋಚನೆ ಮಾಡುವ ಅಂದು ಪಂಡೆ ಇಂಚಿನ ನಂಜು ಪಂಡೆ ಐಕ್ ಸಂಪು ಪಂಡೇರು ಏರಾಯ್ ದಾಯಿಗೆ ಆಗ ಪ್ರಾಬ್ಲಮು ಆಗ ಗೊರ್ಚಿನ ಫೋರೆಯಲ್ಲಿ ಅಂಚಿದ ಪಂಡೇರು ಆ ಪೂರ ಪಿರೌಡ್ ಉಂಡು ಬೋಡನ್ನ ತೋಳಿ ಐಕೆ ಯಾನ್ ಪಂಡೆ ಸಂಪದನ್ನ ಅಂಚ ನೆರೊಚ್ಚಿ ಪಂಡ ಹೊರಾಣಿ ಏರೆಗ್ಲ ಅಂಚ ಅಂದುಮನ್ ಪೆರ ಬಲ್ಲಿ ನಮ್ಮ ಅಕ್ಕನ ಅಭಿಪ್ರಾಯ ಪಂಡಿನತ್ತೆ ನಮ್ಮ ಐಕ್ ಓಕೆ ಅಂಡ ಓಕೆ ಈಜಿನ ನಮ್ಮ ಅಂದು ಮನ್ಪಡು ಅಂತ ಅಂಚಾರು ಅಂತ ಬರ್ತಾನಾಗ ಬಾಯಿ ಬಂದು ಪೋಯಿರಿ ಹಿಂಗೆ ಬೊಕ್ಕ ಗೊತ್ತಾನೋ ಮೇರೆಗೋಲ ಬೇಜಾರಂಡ ನಾನು ಐಕೆ ಅನ್ ಸಾರಿ ಬನ್ನಿ ಸಾರಿ ಸಂಪು ಬೇಜಾರು ಮನ್ಪೊಚ್ಚಿ ಒಂಜಿ ವೇಳೆ ಎನ್ನ ಪಾತೆರಡು ತಪ್ಪಿತ್ತು ನಂಡ ಕ್ಷಮೆ ಮನ್ಪುಳಿ ಕ್ಷಮಿಸಲಿ ಅಂಡ ಐದು ಪಕ್ಕ ಬತ್ತೇರ ದಾಲ ಪಾಂಡಿಚೇರಿ ಮಾತ್ರ ಐಕ್ ಸ್ವಾತಿ ಸಿಸ್ನಲ್ಪ ಬತ್ತದ ಪಂಡೇರು ಎನ್ನಾಡು ಬೇಜಾರಂಡು ಎನ್ನಡ ಬೇಜಾರಂದು ಅಂದೆ ಓಕೆ 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 ಯಾನು ನೇಳಿದು ಬತ್ತನಿ ಪಂಡೇರು ಐಕ್ ಪಂಡಿನಿ ಏಪಲ ಪೋಪಿನ ಲೈವ್ಗೆ ಪೋದು ಬತ್ತನಿ ಪನ್ನೆ ಶಾಂತಕ್ಕ ಓ ಅಂದೆ ಸಂಪು ಕಮ್ ಪನ್ನೋದಿಲ್ಲ ಅಂದ ಆರು ಮಿತ್ತು ಉಳ್ಳೇರು ಸಂಪು ಉಳ್ಳೇರು ಮಿತ್ತಲ್ಲ ಅವಳು ಒರ್ಮ ಜನಟ್ಟು ಆರ್ಲ ಉಳ್ಳೇರು ತೂಂದುಳ್ಳೇರು ದಾದ ಪನ್ನೊಂದುಳ್ಳೇರು ಮೇರಂದು ಇರೇಗತ್ತು ಕೇಶವ್ ಬ್ರೋ ಇರೇಗತ್ತು ಕೇಶವ್ ಅನ್ನ ಅವು ಸಂಪತ್ತನ್ನ ವಿಷಯ ಪನ್ನಿ ಜಗದೀಶನ್ ಇತ್ತೆ ಒಂಜಿ ಸಾಂಗ್ ದಾಲ ಇಜ್ಜ ಸಾಂಗ್ ಇತ್ತಂಡಿ ಏರ್ಲ ಕೇಂಡಿಚೇರು ಅಂಚಾನ್ ಪಂಡಿಚಿ ಪನ್ನೋಡ ಬೋಡ ಸಾಂಗ್ ಒಂಜಿ ಭಜನೆ ಪನ್ ಕಾವೆ ಮಸ್ತ್ ದಿನಾಂಡ್ ಸಂಪುಗು ಮುಂಕುಡುಂಡು ಕೋಪ ಅಂದಿ ದಾದ ಅನ್ಪುನಿ ಶಾಂತಕ್ಕ ಹಾಯ್ ಪಣದಿಲ್ಲ ಹೇಮಂತನ್ನೇ ಬರ್ತೀರಾ ಹಾಯ್ ಹೇಮಂತಣ್ಣ ವೆಲ್ಕಮ್ ಟು ಲೈವ್ ತುಳುವ ನಾಡ ಧರ್ಮ ತುಡರು ದೈವ ಕೊರಗಜ್ಜ ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಜ್ಜ ತುಳುವ ನಾಡ ಧರ್ಮ ತುಡರು ದೈವ ಕೊರಗಜ್ಜ ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಜ್ಜ ಕೊರಗತನಿಯ ಭಾನುದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ ಭಾನುದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ ಏಳು ಕೊಪ್ಪ ಕಡತು ಬತ್ತದ ಕಾರ್ಣಿಕ ಮೆರೆಯ ಭಕ್ತಿ ದಂಟೆನು ನೆಲಕು ಊರುದು ಕಪಟನು ಕೆರಿಯ ಪತ್ತು ಎಸಲು ಪುರ್ಪ ಪತ್ತದ ಸುಗಿಪೊಡು ನಿನನೇ ಪತ್ತು ಎಸಲು ಪುರ್ಪ ಪತ್ತದ ಸುಗಿಪೊಡು ನಿನನೇ
ಎನ್ನ ಉಸುಲುಡು ನಿನ್ನ ಪಾಡ್ದನ ಧ್ವನಿ ಪೊಡು ನಿಜನೇ ಕೊರಗತನಿಯ ಕೊರಗತನಿಯ ಭಾನುದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ ಭಾನುದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ ಕಪ್ಪು ರಂಗಡು ಮುಗುರು ತೆಲಿಕೆಡು ನಲಿಪುನ ಪೊರ್ಲು ಬೀಡ ಚಕ್ಕುಲಿ ಹಸರು ಅಗಿಲು ಕಾಪುನ ನಿರಲು ಕಡೆ ಕನ್ನಡು ಕೊಡಿ ದುಃಖ ದೆಪ್ಪು ನಗ ಬರುವ ಕಡೆ ಕನ್ನಡು ಕೊಡಿ ದುಃಖ ದೆಪ್ಪು ನಗ ಬರುವ ಪಂಡಿನಾಲಯದೊಂಡೆಡ ನಗ ಬುತ್ತರ ಕೊರುವ ಕೊರಗತನಿಯ ಕೊರಗತನಿಯ ಭಾನುದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ ಭಾನುದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜ. ಥ್ಯಾಂಕ್ ಯು ಸೋ ಮಚ್. ಕ್ವೀನ್ ಶ್ರೀ ಬತ್ತೀರು. ಹಾಯ್ ಕ್ವೀನ್ ಶ್ರೀ, ವೆಲ್ಕಮ್ ಟು ಲೈವ್ ಇಂಚ ಒಳ್ಳರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತೀರಿಗೆ. ತೇಜಕ್ಷ ಕುಲಾಲ್ ಬತ್ತೀರು. ಓ ತೇಜಕ್ಷ ಕುಲಾಲ್ ಸಾರಿ ಅವೇ ಇರ್ನ ಪುದಾರ್ ಉಂಡತಿ ಅವು ಬ್ಲಾಕ್ ಆದಿತ್ತು ಎಂಚಂದು ಗೊತ್ತು ಜಿ ನಾನು ಕೋಡೆ ತೂ ನಗದೆತ್ತೆ ಅನ್ನು ಎಂಕ್ ನೆನಪಿ ಮೇರೆ ದಾನೆ ಬರ್ಪುಜೀರ ಲೈವ್ ಅಂತೂಪಿನಿ ನಾನು ಒಕ್ಕ ನೆನಪುಣಿ ನಾನು ಮೇರೆಗೋಲ್ಲ ಎಕ್ಸಾಮ್ ಉಂಡತ್ತ ರಕ್ಷನ್ ಅಂಚೆ ಬರ್ಪುಜೀರ ದಾನ್ನ ಅಂದು ಒಕ್ಕ ತೂನಗಾಲ್ ಬ್ಲಾಕ್ ಇತ್ತು ಪುದರಿರ್ನ ಜಗದೀಶನ್ ಸೂಪರ್ ಅವನು ಮೂಲ ಜಾಸ್ತಿ ಪಾತ್ರೆನ ದಕ್ಕುವ ಅವನಲ್ಲೇರು ಸುಮಿಯಕ್ಕ ಸೂಪರ್ ಅವನಲ್ಲೇರು ಪೋಲಿ ಹೀರೋರ ಅವನಲ್ಲೇರು ಹೇಮಂತನ್ನಿ ಮಲ್ಲ ಜನ ಆಪನ ಅವನಲ್ಲೇರು ಅಜ್ಜ ಅವನಲ್ಲೇರು ಯಾನು ಪ್ರೀತಿ ಪಂಡೆ ಮೆಸೇಜ್ ಇಟ್ಟು ಅವನಲ್ಲೇರು ಯಾನ್ ಪ್ರೀತಿ ಅಕ್ಕಡ ಪಂಡೆ ಮೆಸೇಜ್ ಇಡೋದು ಅದೇ ದಾದಾ ಬಂಡರು. ಥ್ಯಾಂಕ್ ಯು ಸೋ ಮಚ್. 40 ಲೈಕ್ ಆಯಿತು ನಮಗೆ ಇವತ್ತು. ಲೈವ್ ಮಾಡೋದೇ ಇಲ್ಲ ಅಂತ ಇವತ್ತು ಕೂತಿದ್ದೆ ನಾನು. ಆಶು ಆಯ್ ಬತ್ತೀರು. ಆಯ್ ಶ್ರೀ ಸಿಸ್ ನಮಸ್ತೆ ಮನದಲ್ಲರಿ ಪಂಡದು ಅರ್ನ ದೆತ್ತೊನ್ನೆ ಬಣ್ಣದಲ್ಲಿರು ನೀ ಹಾಕ ಒಟ್ಟಿಗೆ ಆಪುಜಿ ಪಾತೆರೊನ್ನೆ ಬಣ್ಣದಲ್ಲಿರು ನೀ ಹಾಕನ ಒಟ್ಟಿಗೆ ಪಾತೆರ ಆಪುಜಿ ಬಣ್ಣದಲ್ಲಿರು. ಬೊಕ್ಕ ಶ್ರೀ ಅವರೇ ಊಟ ಆಯ್ತಾ ನಿಮ್ಮದು ಒಣಸಾಂಡೇರ್ನ? ಜಗದೀಶ್ ಅನ್ನ ಥ್ಯಾಂಕ್ ಯು ಸೋ ಮಚ್. ನೇನೂರ ದೆತ್ತು ದಕ್ಕು ಅನ್ನೋದಿಲ್ಲೇರು. ಎ ಸಿ ಆನ್ ಉಂಡೆ ಅಂದೇ ಎ ಸಿ ಆನ್ ಇದ್ದ ಕುಳ್ಳೇರ್ನ ಆಪುಜಿತ್ತು ಆತು ಸೆಕೆ ಉಂಡು ನಾನು ಪಂಡೆ ಜಾಸ್ತಿ ಚಲಿಟ್ಟು ದೀತಿಜಿ ಒಂದು ಮೀಡಿಯಮ್ 22 ಡೇಟ್ ಉಂಡು ಬೊಕ್ಕ ಬಂದು ಅನ್ಪು ನಂಚ ಸೆಕೆ ಅನ್ನ ಪಾಡುನು ಚಳಿ ಅನ್ನ ಬಂದು ಅನ್ಪು. ಆಶು ಅನ್ನ ನಮಸ್ತೆ ಒಣಗಿಲೇರು. ಆಯ್ ಊಟ ಆಯ್ತಾ ಅನ್ನ ನಿಮ್ಮದು? ನಮ್ಮದು ಆಯಿತು ಮೇಡಮ್, ನಿಮ್ದು ಆಯ್ತಾ ಊಟ? ಏನಿತ್ತು ಇವತ್ತು ಸ್ಪೆಷಲ್? ನಮಗೆ ಮೀನು ಸಾರು ಮತ್ತು ರೈಸು. ಬ್ಲ್ಯಾಕ್ ಮನ್ಪುನ ಶಾಂತಕ್ಕ ಬ್ಲಾಕ್ ಮನ್ಪುನ ಶಾಂತಕ್ಕ ಬೊಲ್ಲ ಜಾಸ್ತಿ ಆಡಿ ಇತ್ತೆ ದಕ್ಕೊರ್ಚಿ ಅನ್ನೋದಿಲ್ಲ ಅಂದ ಕೂಡ ಇರೇ ಓಡೆಲ್ಲ ಕಡಪ್ರೋಡ ಅದೇ ಬೊಳ್ಳೋಡು ಬಚಾವ್ ಮನ್ಪೆರೆ. ನಾನು ವೆಜಿಟೇರಿಯನ್ ಅನ್ನ ಪೊಟ್ಯಾಟೊ ಸಾಂಬಾರು. ಹೌದಾ? ಓಕೆ 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 ಯಾವಾಗಲೂ ವೆಜ್ ಅಲ್ವಾ? ಆದರೆ ವೆಜ್ಜಲ್ಲಿ ಒಳ್ಳೆಯದು, ಊಟಕ್ಕೆ ಖುಷಿ ಆಗ್ತದೆ. ನಾನು ಸಹ ಜಾಸ್ತಿ ವೆಜ್ಜೇ ಮಾಡೋದು, ಯಾವಾಗಲೂ ಒಮ್ಮೆ ಮೀನು ಮಾಡೋದು. ನಿನ್ನೆ ಆದಿತ್ಯವರಲ್ಲ, ಅದಕ್ಕೋಸ್ಕರ ಮೀನು ಮಾಡಿದ್ದೆ. ಮತ್ತು ವಾರ ಇಡೀ ವೆಜ್ಜೆ ತಿನ್ನೋದು. ನನಗೆ ಖುಷಿ ಆಗ್ತದೆ ವೆಜ್ ತಿನ್ನಲಿಕ್ಕೆ. ಬೆಂಡೆಕಾಯಿ ಪಲ್ಯ, ಬದನೆಲ್ಲ ಪೀರೆ ಪಲ್ಯ, ತುರೆ ಪಲ್ಯ, ಬೀನ್ಸ್ ಪಲ್ಯ, ಮಿಕ್ಸ್ ಸಾಂಬಾರು, ಟೊಮೆಟೊ ಸಾರು ಎಲ್ಲ, ಅಣಸಾಡೆ, ಆಶು. ವರ್ಮ ಜನಟ್ ಏರು ಮಾತ ಪಾತೆರೊಂದು ಇಜ್ಜೇರು ತೂಲೆ. ವರ್ಮ ಜನಟ್ ಮೂಜಿ ಅನ್ನ ಪಾತೆರೊಂದುಲ್ಲೇರು 4 ಜನ. ಆಶಾ, ಯಮಂತ್, ಆಶು, ಕ್ವೀನ್ಸ್, ಶಾಂತಕ್ಕ 4 ಜನ ಪಾತೆರೊಂದುಲ್ಲೇರು. ಸೊ 5 ಜನ ಕುಲೊಂದು ತೂವೊಂದುಲ್ಲೇರು. ದಾದಗೆ ಸೊಪ್ಪು ತಿಕ್ಕು ಜವಲು ಸೊಪ್ಪು ತಿಕ್ಕೊಂಡಿ ಮೂಲು ಎಡ್ಡೆಜ್ಜಿ ಮುಲ್ಪ ಸೊಪ್ಪು ಎಡ್ಡೆ ಬರ್ಪುಜಿ ಆತು ದುಂಬು ಎಡ್ಡೆ ಬರೋದು ನಿತ್ಯ ಬರ್ಪುಜಿ. ಸಾರಿ ಕೇಶವಣ್ಣ, ನೇಮ್ ನೆನಪು ಹೋಗಿತ್ತು. ಆಶು ನಮ್ಮ ಮಡಿಕೇರಿ ಶ್ರೀ ಲಕ್ಷ್ಮೀ ಅಕ್ಕ. ಹೌದಾ?
ಸುಮಿ ಎಂಕ್ ವೆಜ್ ಬಂಡ ದೂರ ಅಂದೆ ಎಂಕ್ಲೆಲ್ಲ ಲಂಚನೆ ಇರೇಗ ದೂರ ಆತ ಎಂಕ್ಲೆಲ್ಲ ಮುಟ್ಟ ಬರ್ಪಿನ ಹೆಜ್ಜಿ ದಿನಲ್ಲ ಮೀನಿತ್ತು ನಾವು ಶುಕ್ರವಾರ ಒಂಜಿ ಮೀನು ಬರ್ತೀವಿ ಪಕ್ಕ ಪೂರ ದಿನ ಮೀನೇ ಅವಡು ಆಶು ಯಾನು ಬರೋಡ ಮಡಿಕೇರಿ ನಾನು ಮಡಿಕೇರಿ ಅಲ್ಲ ಅನ್ನ ಶಾಂತಕ್ಕ ಕೇಶವ ಬ್ರೋಮಣಂದುಲ್ಲೇರು ಸೊ ಓಕೆ 1.5 ಗಂಟೆ ಆಯಿತು ನಮ್ಮದು. ಸೊ ಇವತ್ತಿನ ಲೈವ್ ನಾವು ಎಂಡ್ ಮಾಡುವ ಅಂತ ಪ್ಲ್ಯಾನಿಂಗಲ್ಲಿದ್ದೇವೆ. ಮತ್ತು ಕೇಶವ್ ಬ್ರೋ ನನ್ನ ಇರ್ನ ಬೆರಿ ತಾಗುಂಡು ಒಣಗುಲ್ಲೇರು, ಶಾಂತಕ್ಕ ಒಣಗುಲ್ಲೇರು, ಏಮಂತನ್ನೇ ತಿಳ್ತಂದುಲ್ಲೇರು. ಗುಡ್ ನೈಟ್ ಆಲ್ ಪಣದಲ್ಲಿ. ಓಕೆ ಓಕೆ ಗುಡ್ ನೈಟ್ ನಮ್ಮೆಲ್ಲ ಎಂಡ್ ಮಾಡ್ಬಿಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಮಾತೆಲ್ಲ ಲೈವ್ ಇಡ್ ಬರ್ತದೆ ಸಪೋರ್ಟ್ ಮಾಡ್ತೀನಕ್ಕೆ ಧನ್ಯವಾದಗಳು. ಸುಮಿ ಅಕ್ಕ, ಶಾಂತಕ್ಕ, ಹೇಮಂತಣ್ಣ, ಆಶು ಅಣ್ಣ. ಯಾವೂರು ಆದರೆ ನಮ್ಮ ಅಕ್ಕ ಅಲ್ವಾ? ಹೌದು. ಯಾವೂರು ಆದರೆ ಏನು ನಮ್ಮ ಅಕ್ಕ ಅಲ್ವಾ? ಹೌದು ಹೌದು. ಎಲ್ಲರಿಗೂ ಸಪೋರ್ಟ್ ಮಾಡಿ. ಹೌದು ಶಾಂತಕ್ಕಲ್ಲ ಟಾಟಾ ಮಂತೊಂದುಲ್ಲೇರಿ 10 ಜನ ಆಯ್ರು ಮಾತ್ರ ಹೊರಾಣಿ. 10 ಮಂದಿಯಲ್ಲಿ ಯಾರಿದ್ದೀರಿ ಒಮ್ಮೆ ಟಾಟಾ ಹೇಳಿ ಮತ್ತೆ ನಾವು ಹೊರಡೋಣ. ಹೇಮಂತರು ಆಶು ಅನಸಾಂಡೆಗೆ ಏನಂದುಲ್ಲೇರಿ. ನನಗೆ ಸಹ ಮಲಗಬೇಕು ಸ್ವಲ್ಪ ಇವತ್ತು, ಅಂದರೆ ತಲೆನೋವಿತ್ತು, ಕಮ್ಮಿ ಆಯಿತು, ಅದಕ್ಕೋಸ್ಕರ ಲೈವ್ ಮಾಡಿದ್ದು, ಇಲ್ಲದ್ರೆ ಮಾಡ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಶ್ರೀನಾಥ್ ಹೆಗಡೆ ಬತ್ತೀರ ಅಣ್ಣ ಎಂಚ ಉಳ್ಳಾರು ಯಾನು ಹುಷಾರುಳ್ಳೆ ಶ್ರೀನಾಥ್ ಬ್ರೋ ಈರೆ ಎಂಚ ಉಳ್ಳಾರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತೀನಕ್ಕೆ ಒಂಜಿ ಡಬಲ್ ಟ್ಯಾಪ್ ಮಂತ್ ಲೈಕ್ ಕೊಡ್ದು ಸಪೋರ್ಟ್ ಮಂಪ್ಳೆ. ಥ್ಯಾಂಕ್ ಯು. ಒಣಸಾಂಡಿ ಅಣ್ಣ ಇರ್ನಾಡೆ ಅಣ್ಣ ಮೋಕೆದ ಸಿಂಗಾರ ಹಾಡಿ ಪ್ಲೀಸ್. ಹೌದಾ? ಓಕೆ. ನಿಮಗೆ ಅರ್ಥ ಆಗ್ತದ ಅದು? ಕನ್ನಡ ಅಲ್ವಾ? ತುಳು ಸಾಂಗ್ ಅರ್ಥ ಆಗ್ತದಾ? ಏರಿ ಶಾಂತಕ್ಕ ಲಾಸ್ಟ್ ಒಂದು ಹಾಡಿನೊಂದಿಗೆ ನಾವು ನಮ್ಮ ಲೈವನ್ನು ಎಂಡ್ ಮಾಡಲಿಕ್ಕೆ ಹೋಗೋಣ. ಸೊ ಮೋಕೆದ ಸಿಂಗಾರಿ ಅನ್ವಿತ್ ಬರ್ತೀರಲ್ಲಿ ಲೇಟ್ ಬರ್ತೀನಿ. ಅನ್ವಿತೇರಿ ಹಾಯ್ ಅನ್ವಿತೇರೆ, ವೆಲ್ಕಮ್ ಟು ಲೈವ್. ಲೈಕ್ ಕೊರೋದಕ್ಕೆ ಲೈಕ್ ಕೊರಲಿ. ಕೊನೆಯ ಹಾಡು ಮೋಕೆದ ಸಿಂಗಾರಿ. ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ ಯಾನೆ ಮೂಲೆ ಕಾತೊಂದುಲ್ಲೆ ಮದತೆ ಪೋಪನ ಓ ಪೊನ್ನೆಯನ್ನ ಮೋನೆ ತೂದು ದಾಯೇ ಕೋಪನ ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ ಜಾಜಿ ಪೂತರೇಟ್ ದೀದ್ ಓಡೆ ಪೋಪದೆ ಆಜಿ ಮೂಜಿ ಪಜ್ಜದೀಂಡ ದಾನೆ ಸೋಕುದೆ ನಾಚಿಗೇಳೆ ಮೋನೆ ನಿನ್ನ ಕಂತದಾನೆದೆ ಓಲು ತೂದು ಓಲು ಪೋಪ ಸ್ವರ್ಗ ಮೂಲೆದೆ ಓಲು ತೂದು ಓಲು ಪೋಪ ಸ್ವರ್ಗ ಮೂಲೆದೆ ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ. ಮುದುಶ್ರೀ ವೆಲ್ಕಮ್ ಟು ಲೈವ್. ಸುರಕ್ಷಕ್ಕ ವೆಲ್ಕಮ್ ಟು ಲೈವ್. ನೀಲಿ ಕಣ್ಣು ತೂದು ನಿನ್ನ ಪೊರ್ಲು ಪನ್ಪೆರೆ ಆಲು ಪೊನ್ನು ಏರು ಪಂದು ಎನಡಕೇನ್ವೆರೆ ಊರು ಪೂರಕೇನೊಂದುಂಡು ಕೈನು ಪತ್ತೆರೆ ಭಾಗ್ಯವಂತೆ ಒರಿಯೆಯಾನು ಮದಿಮ್ಯಾವೆರೆ ಭಾಗ್ಯವಂತೆ ಒರಿಯೆಯಾನು ಮದಿಮ್ಯಾವೆರೆ ಮೂಕೆದ ಸಿಂಗಾರಿ ಆಣ್ಮಾರೆ ದೊಂಡೆ ಪೆರೆ ಪುಟ್ಟು. ಇವತ್ತು ಜಾಸ್ತಿ ಆಯಿತು ಸಾಂಗ್, ಅಂದರೆ ನಾನು ಅನ್ನಪಚಾರ ಲೈವಲ್ಲಿ ಹೋಗಿ ಒಂದು 4-5 ಸಾಂಗ್ ಆಡಿದೆ. ಸೊ ಜಾಸ್ತಿ ಆಯಿತು. ಜಾಸ್ತಿ ಆಡಿದರೆ ಮತ್ತೆ ಇಲ್ಲಿ ಇದಾಗ್ತದೆ ಸ್ವಲ್ಪ. ಸೂಪರ್ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಾವ್ ಸೂಪರ್ ಅಣ್ಣ. ಮುದ್ದು ಶಿಂಗಾರಿ ಥ್ಯಾಂಕ್ ಯು. ಮುದ್ದು ಬ್ರೋ, ಮುದ್ದು ಸಿಸ್ಟರ್. ಸುರಕ್ಷಾ ಸೆಟ್ರೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಇರೆಗ್ಲ ಬ್ಲೂ ಕೊರಿಯನ್ ಇರು ದಾಲ ಪಾತಿರು ಜರ ಬಟ್ ಡೈಲಿ ಬತ್ತು ಸಪೋರ್ಟ್ ಮಾಡ್ಪಾರು. ಧನ್ಯವಾದ ಇರೆಗು. ಸೊ ಯಾನು ಪೋಪಿನ ಪೊರ್ತು ತುಲೆ 14 ಜನ ಒಳ್ಳೆ ಎಂಚ ಪೋಪಿನಿ ಏನಂಡ ಲೈಕ್ ಕೊಡ್ರೆ ಬಾಕಿ ತಿನ್ನಗಳು ಕೊರಿಯಾಟ ಅನ್ಕು ಸೀಟು ಪೋಪೆ. ಹಾಂ ಹಾಂ ಹಾಂ
ಅನ್ವಿತ್ ಓಡೆ ಪೋಯರ್ ಮಾರೆ ಪೋಯರಾ ರವಿ ಗೌಡ ಅವರು ಬಂದರು. ನೀವು ಹಾಡು ಶುರು ಮಾಡಿದರೆ ಜನ ಎನ್ನೋರು ಅಂತ ಅಲ್ಲ ಎಕ್ಸಿಟ್ ಅಂತ ಓಡಿ ಹೋಗ್ತಾರೆ. ಅಕ್ಕ ನನ್ನ ಹಾಡು ಕೇಳಿದ ಮೇಲೆ ಪಕ್ಕದ ಮನೆ ನಾಯು ಸಾಕಪ್ಪ ಅಂತ ಓಡಿ ಹೋಗ್ತಾರೆ. ಹೌದಾ, ಓಕೆ ಓಕೆ, ನೋ ಪ್ರಾಬ್ಲಮ್ ಸರ್. ಓಡುವವರು ಓಡ್ತಾರೆ, ಬರುವವರು ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ನೀವು ಬಂದ್ರಲ್ಲ, ಧನ್ಯವಾದಗಳು. ಒಂದು ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಗಂಟಲಲ್ಲಿ ಕಿಚಿ ಕಿಚಿ ಆಗುತ್ತೆ. ಹೌದು ಮಾರೆ, ನಾನು ನೋಡ್ತಾ ಇದ್ದೇನೆ ಏನಾದರೂ ಉಂಟಾ ನನ್ನ ಬ್ಯಾಗಲ್ಲಿ ಅಂತ. ಖಾಲಿ ಆಗಿದೆ ಅಂತ. ನನ್ನ ಹಿರೇಗೆ ಪುದರ್ದೀತೆ ಸೋಪುಂಡೆ ದಾದಿ ದಾಸ್ ಅವರು ಬಂದರು. ಹಾಯ್ ದಾಸ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ ನಿಮ್ಮದು? ಆಶು ಅವರು ಸೂಪರ್ ಅಂದರು, ಥ್ಯಾಂಕ್ ಯು. ಅನ್ವಿತ್ ಅಂಚಲ್ ಉಳ್ಳೇ ಒಂದೊಂದಲ್ಲೇ ಒಂಜಿ ಚಾಕ್ಲೇಟ್ ಇತ್ತು ಮಾರ, ಪೂರ ತಿಂದು ಮುಗಿತೆ. ನಾನು ₹1 ಕಾಯಿನ್ ಹುಡುಕ್ತಾ ಇದ್ದೀರಾ? ಇಲ್ಲ ಇಲ್ಲ, ನಾನು ಕಾಯಿನ್ ಹುಡುಕ್ತಾ ಇಲ್ಲ ಮಾರ್ರೆ. ನನ್ನ ಬ್ಯಾಗಲ್ಲಿ ಒಂದು ಚಾಕ್ಲೇಟ್ ಇತ್ತು, ಅದು ಉಂಟಾ ಇಲ್ವಾ ಅಂತ ನೋಡ್ತಾ ಇದ್ದೇನೆ. ಹೋಗಿ ಒಂದು 50 ಲೈಕ್ ಮಾಡಿ ಹೋಗಿ, ಎಲ್ಲರೂ ಸೇರಿ 50 ಲೈಕ್ ಮಾಡಿ. ಓಕೆ, ಮತ್ತೆಂತ ಮಾಡೋದು, ಕೂತಿದ್ದಲ್ಲ. 44 ಆಗಿದೆ, ಇನ್ನೊಂದು 6 ಬೇಕಷ್ಟೇ. 50 ಲೈಕ್ ಮಾಡಿ. ಶಿಲಾವತಿ ಅಕ್ಕ ಬಂದರು. ಹಾಯ್ ಶಿಲಾವತಿ ಅಕ್ಕ, ವೆಲ್ಕಮ್ ಟು ಲೈವ್. ಈರು ಚೆನ್ನೈ ಪಾಡುಂಡು, ಹೌದಾ? ಅದೇ ಶ್ರೀನಾಥ್ ಬ್ರೋ ಹೆಂಗೆ ಅರ್ಥ ಇದ್ದೀರಿ ನೆಂಜಿನ ಅಂದ ಈರು ಚೆನ್ನೈ ಪಾಡುಂಡು ಬಂಡದಾಗ ದಾಸ್. ನಂದು ಆಯಿತು, ನಿಮ್ಮದು? ನಮ್ಮದು ಆಯಿತು ಬ್ರೋ. ಮುದ್ದುಶ್ರೀ ಕೇಶವಣ್ಣ ದಾನೆ ಲೇಟ್ ಈರತೆ ಲೇಟ್ ಯಾನತ್ತು ಈರ್ ಲೇಟಿ ಯಾನು ಎಕಾಡ್ ಬೈದಿ ಸಂಪು ಹಾಯ್ ಪಣುದಿಲ್ಲ ಮಿತ್ತ ಪುದರ್ ತುಯ್ಜಾರೆ ಅಣ್ಣ ಏರ್ನೈ ₹1 ಮುದ್ದು ಅಕ್ಕ ಹಿರೇಗೆ ಗೊತ್ತು ಸೂಪರ್. ದಾಸ್ ಬ್ರೋ ಹಾಯ್. ಅಣ್ಣ ಹಿರೇಗೆ ಪುದರ್ದೀತೆ ಶೋಕುಂಡೆ ಅಷ್ಟೇ ಬಂದರು. ಹಾಯ್ ಅಷ್ಟೇ, ವೆಲ್ಕಮ್ ಟು ಲೈವ್. ಯಾರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಗಂಟಲಲ್ಲಿ ಕಿಚಿ ಕಿಚಿ ಗುಟ್ಟೆ ಗುಟ್ಟೆ ಓಂಡಿಯ ಪುದರೀರ್ನ ಯಾರೆಲ್ಲ ಲೈಕ್ ಕೊಡಲಿಲ್ಲ ಲೈಕ್ ಕೊಡಿ. ಅದು ಹೆಂಗೆ ತೋಜಿ ಇರ್ನ ಪುದರ್ ಕುಡರ ಬರೀಲೆ ಅಲ್ಪ ಗಂಟೆ ಆಯ್ತು ಮುಲ್ಪೈತೆ 9 ಗಂಟೆ 5 ನಿಮಿಷ 9 ಗಂಟೆ 5 ನಿಮಿಷ ಆಯಿತು. ಯಾರೆಲ್ಲ ಲೈಕ್ ಕೊಡಲಿಲ್ಲ ಎಲ್ಲರೂ ಲೈಕ್ ಕೊಟ್ಟು ಒಂದು ಸಪೋರ್ಟ್ ಮಾಡಿ. ನನಗೆ ಇನ್ನು 50 ಲೈಕಿಗೆ 4 ಲೈಕ್ ಆಗಬೇಕು. ಸೊ ನೀವೆಲ್ಲ ಬಂದಿದ್ದೀರಾ, ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು ನಿಮಗೆ. ಬಾಯ್, ಗುಡ್ ನೈಟ್ ಅಂತಿದ್ದಾರೆ ಶೀಲಾವತಿ ಅವರು. ಓಕೆ, ಅರೆಗೆ ಪುದರ್ ದೀತೆ ಓ ಅಣ್ಣ ಏರೆಗೆ ಎಂಕ ದಾದ ಪಲ್ನಿ ಎಂಕ ದಾದ ಪುದರ್ ದೀತಾರೆ ಎಂಕ ತಾನೆ ಗೊತ್ತು. ಈರು ಪನೋಡ್ಚ ಒನಸಾಂಡಿ ಒನಸಾದ ಕರದಲಾಂಡು ನನ್ನ ನಿದ್ರೆ ಜಪ್ಪುನಾಗ ನಿದ್ರೆ ಅರ್ಪಣ ಬಡ ಅಪ್ನ ವಿಕ್ಸ್ ಮಾತ್ರ ತಗೊಳ್ಳಿ, ಕಿಚಿ ಕಿಚ್ಚಿ ದೂರಗೊಳಿಸಿ. ಹೌದು ಮಾರೆ, ನಾನು ಹುಡುಕಿದೆ ಸಿಗಲಿಲ್ಲ, ಮುಗೀತಾ ಅಂತ. ನಾಳೆ ತರಬೇಕು ಇನ್ನು. ಅದು ಇದ್ರೆ ಒಳ್ಳೇದಾಗ್ತದೆ ಹಾಡುವಾಗ, ಸ್ವಲ್ಪ ಕಿಚಿ ಕಿಚಿ ಆದರೆ. ಇವತ್ತು ಸಾಕು, ಇವತ್ತಿಗೆ ಆಯಿತು, ಹಾಡಿದಾಯಿತು, ತುಂಬ ಹಾಡೋದಾಯಿತು. ಇನ್ನು ವಾರಕ್ಕೊಂದು ಸಲ ನಾವು ಹಾಡು ಇಡಬೇಕು, ಆಗ ಸರಿ ಆಗ್ತದೆ. ದಿವಸಗಳು ಹಾಡಿದರೆ ಮತ್ತೆ ಗಲೆಯಲ್ಲಿ ಕಿಚಿ ಕಿಚಿ ಆಗ್ತದೆ. ದಾದೆ ಸ್ಪೆಷಲ್ ಮನಸ್ಸಿಗೆ ಇನಿ ಎಂಕ್ ಬಂಗುಡೆ ಸಾರಿಯೇ ಕೋಡೆದನಿ ಸ್ಕಿಪ್ಪು ದಾದೆ ಸ್ಕಿಪ್ ಅಂತೆ ಸಂಪತ್ತ ನಾನು ಚೈನಿ ಪಾಡ್ದು ಜರ ಪನ್ಯತೆ ಚೈನಿಯಾ ದಾದೆ ಚೈನಿ ಚೈನಿ ಅವು ಎನ್ನ ಪುದರ ಓಂಡಿ ಈರಿ ಚೈನೈ ಪಾಡುಂಡು ಈರಿ ಚೆನ್ನೈ ಅತ್ತಿ ಹೌದು ಅದನ್ನು ಬೇತೆ ಬರೀನಾರೆ ಹಿಂಗೆ ಅರ್ಥ ಆಪುಚಿ ಚೈನೈ ಪಾಡುನ ಚೈನ್ ಪಾಡುನ ದಾದನ್ ಗೊತ್ತಿಜಿ ಅದ ಗಂಗಸರ ಪಾಡುನ ಕೇನ್ನ ಅಂತ ಏರಿ ಅವು ವಿತ್ ಅನ್ವಿತ್ ಅನ್ವಿತ್ ಅವು ಬೇತೆ ನಮ್ಮ ಉಡುಪಿದಾರತ್ ಇಂದು ಆನು ಅವಳಲ್ಲ ಅವನು ಅನ್ವಿತ್ ಅಂಚನ್ ದಾದೆ ಸ್ಪೆಷಲ್ ಮನಸ್ಸಿಗೆ ಏರು
ಗಂಟಲು ಹೇಳ್ತಿದೆ ಇವತ್ತು ಮಾತಾಡೋದು ಓಕೆ, ಹಾಡೋದು ಬೇಡಪ್ಪ, ನನ್ನ ಗಂಟಲು ವೈಫೈ ಥರ ಇದೆ, ಕೆಲವೊಮ್ಮೆ ಕನೆಕ್ಟ್ ಆಗುತ್ತೆ, ಕೆಲವೊಮ್ಮೆ ಕಿಚಿ ಅಂತ ಬಫರ್ ಆಗುತ್ತೆ. ಹೌದೌದು ಇವತ್ತು ತುಂಬ ಸಾಂಗ್ ಆಯಿತು, ಸೊ ಬಫರ್ ಆಗ್ತಾ ಉಂಟು ಈಗ. ಬಾಯ್ ನವೀನನ್ನ ಅಂತಿದ್ದಾರೆ ಕೇಶವಣ್ಣ. ಬಾಯ್ ಬಾಯ್ ಕೇಶವಣ್ಣ, ಥ್ಯಾಂಕ್ ಯು ಸೋ ಮಚ್. ನನಗೆ 1 ಲೈಕ್ ಬೇಕು, 1 ಲೈಕ್ ಆದರೆ 50 ಆಗ್ತದೆ, ಮತ್ತು ನಾವು ಎಂಡ್ ಮಾಡೋದು. ಸೊ ಎಲ್ಲರಿಗೂ ಬಾಯ್ ಅನ್ನುತ್ತಾ ಇವತ್ತಿನ ಲೈವನ್ನು ನಾವು ಕೊನೆಗೊಳಿಸುತ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈವ್ಗೆ ಬಂದು ನನಗೆ ತುಂಬ ಹೃದಯದಿಂದ ಸಪೋರ್ಟ್ ಮಾಡಿದ್ದೀರಾ, ಧನ್ಯವಾದಗಳು ಎಲ್ಲರಿಗೂ. ಯಾರಿಗಾದರೂ ಮನಸ್ಸಿದ್ರೆ ಒಂದು ಲೈಕ್ ಕೊಡಲಿಕ್ಕೆ ಲೈಕ್ ಕೊಡಿ, ಸಪೋರ್ಟು. ಬಾಯ್ ಬಾಯ್. ರವಿ ಗೌಡರವರು ಬಾಯ್ ಅಂತಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಸಬ್ಸ್ಕ್ರೈಬ್ ಮಾಡಿ ಹೋಗಿ. ನಾಳೆ ಸಹ ಬನ್ನಿ 9 ಗಂಟೆಗೆ, ಆಯಿತಾ? ಎಲ್ಲರೂ ನಾಳೆ 9 ಗಂಟೆಗೆ ಬಂದು ಸಿಗೋಣ. ಅಷ್ಟರವರೆಗೆ ಗುಡ್ ನೈಟ್, ಶುಭರಾತ್ರಿ. ಹೌದು, ಕಂಗ್ರ್ಯಾಚುಲೇಷನ್, 51 ಲೈಕ್ಸ್ ಡನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್. ಅನ್ವಿತಾ ಇಂಚನ ಇವನ್ ಆಡಿ ಮಾಡೋದಿಲ್ಲ ಅಣ್ಣ 10 ಜನ ಬುಡ್ದು ಪೋಪಿನ ಇಂಚ ಪಂಡದೆ ಅನ್ನೊಂದು 2 ನಿಮಿಷ ಉಂಟು ನೀ ಅವರಾಣೆ ಪೋಂಡ ಹೆಂಗೆ ಬೇಜಾರಾಪುಂಡು ಪಾಪ ಅಕ್ಲೇ ಬೇಜಾರಾಪು ಜ 10 ಜನ ತಗೊಂದುಲ್ಲೇರಿ ಏರಿಂದ ಗೊತ್ತು ಜಾಸ್ತಿ. ಒಂಜಿ ಆಶು ಉಳ್ಳೇರು, ಒಂಜಿ ಕ್ವೀನ್ಸ್ ಉಳ್ಳೇರು, ಒಂಜಿ ಅನ್ವಿತ್ ಉಳ್ಳೇರು, ಒಂಜಿ ರವಿ ಉಳ್ಳೇರು, ಅಂಚನೆ ಶಾಂತಕ್ಕ ಬಾಯ್ ಬಂದು ಪೋಯಿರು. ಓಕೆ 4 ಜನ ಪೋಯಿರು. ಓಕೆ ಪಂಡ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್. ಅನ್ವಿತ್ ಅಂಚನ 52 ಅಣ್ಣ ಕಂಗ್ರ್ಯಾಚುಲೇಷನ್ ಪಂಡಿಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್, ಸೆಲೆಬ್ರೇಷನ್. ಬಾಯ್ ಬಾಯ್, ಸಿ ಯು, ಗುಡ್ ನೈಟ್, ಶುಭರಾತ್ರಿ. ಒಳ್ಳೆ ನಿದ್ರೆ ಮಾಡಿ, ನಾಳೆ ಸಿಗೋಣ.